ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಈ ದಿವಸನೂ ಮತ್ತೆ ಮಾತಾಡ್ತಾ ಇದ್ದೇವೆ ನೈಟ್ ಕರ್ಫ್ಯೂ ಬಗ್ಗೆ. ನಿನ್ನೆ ಕೂಡ ನೈಟ್ ಕರ್ಫ್ಯೂ ಬಗ್ಗೆ ಮಾತಾಡಿದ್ದೆವು. ಈ ಒಂದು ಪ್ಯಾನಲ್ ಸಂದರ್ಭದಲ್ಲೇ ಪ್ಯಾನಲ್ನಲ್ಲಿದ್ದಂಥ ಅತಿಥಿಗಳು ಜೊತೆಗೆ ಅನೇಕ ಮಂದಿ ಸಾರ್ವಜನಿಕರು, ಉದ್ಯಮ ಕ್ಷೇತ್ರದವರು, ವ್ಯವಹಾರಸ್ಥರು ನಮ್ಮ ಜೊತೆಗೆ ಮಾತಾಡಿದರು. ಇವತ್ತು ಈ ಒಂದು ಸಂವಾದವನ್ನು ನಾನು ಮತ್ತೆ ಮಾತನಾಡುವ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ಏನು ಎತ್ತ, ಯಾರಿಗೆ ಪ್ರಯೋಜನ, ಯಾರಿಗೆ ಇದರಿಂದ ಕೊರೋನಾ ಓಡುತ್ತಾ, ಜನ ಪ್ರಶ್ನೆ ಮಾಡುವಂಥದ್ದು. ರಾತ್ರಿ ಕರ್ಫ್ಯೂ ಮಾಡೋದ್ರಿಂದ ಕೊರೋನಾ ಓಡುತ್ತಾ, ನಿಯಂತ್ರಣಕ್ಕೆ ಬರುತ್ತಾ ಅಂತ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಉದ್ಯಮಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮೋಹನ್ ರಾಜ್ ಅವರು ಮತ್ತು ಮಹೇಶ್ ಕಾಮತ್ ಅವರು. ನಾನು ಇಬ್ಬರನ್ನು ಕೂಡ ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಅದು ಮೋಹನ್ ರಾಜ್ ಅವರು ನನ್ನ ಬಲಪಕ್ಕದಲ್ಲಿದ್ದಾರೆ, ಎಡಪಕ್ಕದಲ್ಲಿದ್ದಾರೆ. ಬ್ರೈಟ್ HR ಸೊಲ್ಯೂಷನ್ ಈ ಸಂಸ್ಥೆಯ ಈ ಒಂದು ಕಂಪನಿಯ MD ಆಗಿದ್ದಾರೆ ಮೋಹನ್ ರಾಜ್ ಅವರು. ಮಹೇಶ್ ಕಾಮತ್ ಅವರು ಮಹೇಶ್ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಕನ್ಸ್ಟ್ರಕ್ಷನ್ ಕಂಪನಿ, ಇದು ಈ ಕಂಪನಿಯ ಮಾಲೀಕರಾಗಿದ್ದಾರೆ ಮಹೇಶ್ ಕಾಮತ್ ಅವರು. ಇವತ್ತು ನಾವು ಬಹುಮುಖ್ಯವಾಗಿ ಈ ಒಂದು ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ನಮ್ಮ ಉದ್ದಿಮೆ, ನಮ್ಮ ವ್ಯವಹಾರ, ನಮ್ಮ ಜನಜೀವನ ಜೊತೆಗೆ ಆರೋಗ್ಯ, ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಇದ್ದೇವೆ. ಈಗ ನಾವು ನಿನ್ನೆ ಕೂಡ ಇದೇ ವಿಚಾರವನ್ನು ಮಾತಾಡಿದೆವು ಮತ್ತು ಸಾರ್ವಜನಿಕರು ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದಾರೆ. ಕೊರೋನಾವನ್ನು ನೈಟ್ ಕರ್ಫ್ಯೂ ಹಾಕಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತೆ ನಾವು ಕಳೆದ ವರ್ಷದ ಲಾಕ್ಡೌನ್ ನೋಡಿದ್ದೇವೆ ಮತ್ತು ಕಳೆದ ವರ್ಷದ ಲಾಕ್ಡೌನ್ನ ನಂತರ ಕೂಡ ನಾವು ನೈಟ್ ಕರ್ಫ್ಯೂ ನೋಡಿದ್ದೇವೆ. ನಾವು ಎಷ್ಟರ ಮಟ್ಟಿಗೆ ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗಿದೆ ಅನ್ನುವ ಲೆಕ್ಕ ನಮಗೆ ಸರ್ಕಾರನೂ ಕೊಟ್ಟಿಲ್ಲ, ಅಥವಾ ಬೇರೆ ನೈಟ್ ಕರ್ಫ್ಯೂವನ್ನು ಸಮರ್ಥನೆ ಮಾಡುವವರು ಕೂಡ ಕೊಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಇರುವಂಥದ್ದು ನೀವು ನೈಟ್ ಕರ್ಫ್ಯೂ ಮಾಡಿ ಅಥವಾ ಇನ್ನೊಂದು ಮಾಡಿ, ಕೊರೋನಾ ಅದರಿಂದ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದಕ್ಕೆ ಏನು ಸಾಕ್ಷಿಗಳಿದಾವೆ? ಈಗ ಸರ್ಕಾರಕ್ಕೆ ಇದು ಮಹೇಶ್ ಕಾಮತ್ ಅವರೇ, ಇದು ಮೋಹನ್ ರಾಜ್ ಅವರೇ, ಸರ್ಕಾರಕ್ಕೆ ಒಂದು ಅಕೌಂಟಬಿಲಿಟಿ ಅನ್ನ ಇರುತ್ತೆ, ಉತ್ತರದಾಯಿತ್ವ. ಒಂದು ಕಾರ್ಯ ಯೋಜನೆ ಮಾಡಿದ ನಂತರ ಅದರ ರಿಸಲ್ಟ್ ಏನು ಅನ್ನೋದನ್ನು ತೋರಿಸ್ಬೇಕಲ್ವಾ? ಈಗ ಕಳೆದ ವರ್ಷದ ನೈಟ್ ಕರ್ಫ್ಯೂ ಇರ್ಬೋದು ಅಥವಾ ನಿರ್ಬಂಧಾಜ್ಞೆಗಳಿರ್ಬೋದು, ಇದರಿಂದ ನಾವು ಇಷ್ಟರ ಮಟ್ಟಿಗೆ ಕೊರೋನಾವನ್ನು ನಿಯಂತ್ರಿಸಿದೆವು ಅನ್ನುವುದನ್ನು ನಮ್ಮನ್ನು ಸಮರ್ಥನೆ ಮಾಡಿಕೊಳ್ಳುವಂತ ಯಾವುದಾದ್ರೂ ವಿಚಾರಗಳನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ಸಾಧ್ಯ ಆಯ್ತಾ? ಇವತ್ತಿನ ಸನ್ನಿವೇಶ, ಇಡೀ ಊರಿನಲ್ಲಿ, ಇಡೀ ದೇಶದಲ್ಲಿ ಕೊರೋನಾ ವ್ಯಾಪಿಸಿದೆ. ನಾವು ಇಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಆರಂಭದಲ್ಲಿ ತಿಳ್ಕೊಳ್ಬೇಕು, ಗಮನದಲ್ಲಿರಿಸಿಕೊಳ್ಬೇಕು. ಕೊರೋನಾ ಅನ್ನೋದು ಒಂದು ವೈರಲ್ ಫೀವರ್ ಮತ್ತು ಅದು ಸಾಂಕ್ರಾಮಿಕ, ಮತ್ತು ಈ ಸಾಂಕ್ರಾಮಿಕವನ್ನು ಈ ರೀತಿ ಗೇಟ್ ಹಾಕುವುದರಿಂದ, ತಡೆ ಮಾಡೋದರಿಂದ, ರೂಮ್ ಕ್ಲೋಸ್ ಮಾಡೋದರಿಂದ ತಡೆಯಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಕೊರೋನಾವನ್ನು ಪ್ರತಿಬಂಧಿಸಲಿಕ್ಕೆ ನಿಮಗೆ ಗುಣಲಕ್ಷಣಗಳಿದ್ದರೆ ನೀವು ಮನೆಯಲ್ಲೇ ಇರಿ, ಮನೆಯಲ್ಲೇ ಐಸೋಲೇಷನ್ ಮಾಡಿಕೊಳ್ಳಿ, ಅಥವಾ ಗಂಭೀರ ಪರಿಸ್ಥಿತಿ ಇದ್ದರೆ ನೀವು ಆಸ್ಪತ್ರೆಗೆ ಹೋಗಿ. ಇದನ್ನು ವೈದ್ಯರುಗಳು ಕೂಡ ಹೇಳುವಂಥದ್ದು. ಜ್ವರದ ಬಗ್ಗೆ ಅತ್ಯಂತ ನಿಖರವಾಗಿ ಮಾತನಾಡುವ ವೈದ್ಯರುಗಳು ಕೂಡ ಅದನ್ನೇ ಹೇಳುವಂಥದ್ದು. ನಾನು ವೈದ್ಯ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ್ ಅವರು ಕಳೆದ ವರ್ಷ ಇದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊರೋನಾ ಬರುವ ಸಂದರ್ಭದಲ್ಲೇ ಈ ಕೊರೋನಾವನ್ನು ತುಂಬಾ ವೈಜ್ಞಾನಿಕ ನೆಲೆಯಲ್ಲಿ ಮತ್ತು ವೈದ್ಯಕೀಯ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ದರು, ಇದು ಸಮುದಾಯದ ನಡುವೆ ಸ್ಪ್ರೆಡ್ ಆಗತ್ತೆ. ಹಾಗಾಗಿ ಜನ ತಮ್ಮ ವೈಯಕ್ತಿಕ ಮಟ್ಟಿನಲ್ಲಿ ಜಾಗರೂಕತೆಗಳನ್ನು ಮಾಡಿಕೊಳ್ಬೇಕು, ಪಾಲಿಸಬೇಕು. ಇವತ್ತು ಒನ್ಸ್ ಅಗೇನ್ ಕಕ್ಕಿಲಾಯರು ಅದೇ ಮಾತನ್ನು ಹೇಳಿದ್ದಾರೆ. ಈಗ ನಾವು ನೈಟ್ ಕರ್ಫ್ಯೂ ಬೇಡ ಅಂತ ಹೇಳುವಾಗ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಮಾತಾಡ್ಬೇಕಲ್ವಾ? ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನು ನಾವು ನೋಡಿಕೊಂಡು ಮಾತನಾಡಿದ ನಂತರ ನೀವು ಮಾತನಾಡಬೇಕು. ನಮಗೆ ಈ ದಿವಸ ಕೂಡ ಮತ್ತೆ ನಮಗೆ ಉದ್ಯಮ ಕ್ಷೇತ್ರದವರು, ಸಾಂಸ್ಕೃತಿಕ ಕ್ಷೇತ್ರದವರು ಇವತ್ತು ಮಾತಾಡ್ಲಿಕ್ಕೆ ಇದ್ದಾರೆ. ಡಾಕ್ಟರ್ ಕಕ್ಕಿಲ್ಲಾಯ್ ಅವರು ಕೊಟ್ಟಿರುವಂತಹ ಸಲಹೆಯನ್ನು ನಾವು ನೋಡಿಕೊಂಡು ಬರೋಣ. ಆ ನಂತರ ನಾನು ಈ ಒಂದು ಸಂವಾದವನ್ನು ಮುಂದಕ್ಕೆ ತಗೊಂಡು ಹೋಗ್ತೇನೆ. ಎಷ್ಟು ಜನರ ಜೀವ ಉಳಿಸ್ಲಿಕ್ಕೆ ಆಗ್ತದೆ, ಅಷ್ಟು ಹರಡುವುದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ರಿಗೂ ಇದು ಬಂದೇ ಬರ್ತದೆ. ಯಾರಿಗೆ ಇದರಿಂದ ಪ್ರಾಣಹಾನಿ ಆಗೋ ಸಾಧ್ಯತೆ ಇದೆ, ಯಾರು ಸಾಯುವ ಸಾಧ್ಯತೆ ಇದೆ, ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡುವ ಪ್ರಯತ್ನವನ್ನು ನಾವಾಗಲಿ, ಜನರಾಗಲಿ, ಮನೆಯವರಾಗಲಿ, ಸರ್ಕಾರ ಆಗಲಿ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಯಾರಿಗೆ ಇದು ಉಲ್ಬಣ ಆಗೋ ಸಾಧ್ಯತೆ ಇದೆ, ಸಕ್ಕರೆ ಕಾಯಿಲೆ ಇರುವವರು, ಅಧಿಕ ರಕ್ತದೊತ್ತಡ ಇರುವವರು, ವಿಪರೀತ ಬೊಜ್ಜು ಇದ್ದವರು, 60-65 ವರ್ಷಕ್ಕಿಂತ ಮೇಲ್ಪಟ್ಟವರು, ಅವರಲ್ಲಿ ಕೂಡ
ಆರೋಗ್ಯವಂತರಿಗೆ ಇದರಿಂದ ಸಮಸ್ಯೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಈಗ ಮಂಗಳೂರಿನಲ್ಲೇ ನಾವು 90 ವರ್ಷಕ್ಕಿಂತ ಮೇಲ್ಪಟ್ಟ ಕೆಲವರು ಕೊರೋನಾ ಪೀಡಿತರು ನಾವು ನೋಡಿದ್ದೇವೆ, ಎಲ್ಲರೂ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಯಾರಿಗೆ ಇದು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ, ಯಾರು ಅದಾಗಲೇ ಅನಾರೋಗ್ಯದಲ್ಲಿದ್ದಾರೆ ಅಂಥವರು ನಾನು ಆಗಲೇ ಹೇಳಿದಾಗೆ ಕೊರೋನಾದಿಂದ ದೂರ ಇರಬೇಕು, ಅದು ತಗಲಾಗ್ತಾ ಹಾಗೆ ಜಾಗ್ರತೆ ಮಾಡಬೇಕು, ಸಭೆ ಸಮಾರಂಭಗಳಿಗೆ ಹೋಗದೇ ಇರೋದು ಇತ್ಯಾದಿ ಇತ್ಯಾದಿ. ಒಂದು ವೇಳೆ ಅಂಥವರಿಗೆ ಜ್ವರ ಬಂದರೆ ಕೊರೋನಾದ ಲಕ್ಷಣ ಏನು? ತಲೆನೋವು ಬರ್ತದೆ 100ಕ್ಕೆ 100 ಜನರಿಗೆ, ಗಂಟ್ಲು ನೋವು, ಸ್ವಲ್ಪ ನೆಗಡಿ, ಕೆಮ್ಮು ಮತ್ತು ಜ್ವರ ಸ್ವಲ್ಪ ಹೆಚ್ಚಿರುವುದಿಲ್ಲ, 100, 101 ಹೀಗೆ. ಆಮೇಲೆ ಒಂದು ರೋಗ ಉಲ್ಬಣ ಆಗುವ ಲಕ್ಷಣ ಇದ್ದರೆ 8, 9, 10 ದಿನ ಆಗುವಾಗ ನಿಧಾನಕ್ಕೆ ಈ ಲಕ್ಷಣಗಳು ಹೆಚ್ಚುತ್ತಾ ಹೋಗ್ತವೆ, ಬಳಲಿಕೆ ವಿಪರೀತ ಆಗ್ತದೆ ಮತ್ತು ಉಸಿರಾಟದಲ್ಲಿ ಕಷ್ಟ ಆಗುವಂಥದ್ದು ಬಹಳ ತಡವಾಗಿ ಆಗ್ತದೆ. ಅದಕ್ಕಿಂತ ಮೊದಲೇ ಉಸಿರಾಟದ ಕಷ್ಟ ಅನುಭವಕ್ಕೆ ಬರೋ ಮೊದಲೇ ಅವರ ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಆದ್ದರಿಂದ ರೋಗ ಉಲ್ಬಣಗೊಳ್ಳುವ ಲಕ್ಷಣಗಳು ಒಂದು ವಿಪರೀತವಾದ ಬಳಲಿಕೆ, ವಿಪರೀತವಾದ ಕೆಮ್ಮು ಮತ್ತು ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆಗುತ್ತೆ. ಇದನ್ನು ಗುರುತಿಸಲಿಕ್ಕೆ ಹೆಚ್ಚಿನವರು ತಮ್ಮ ಮನೆಗಳಲ್ಲೇ ಅದರಲ್ಲೂ ಮುಖ್ಯವಾಗಿ ಯಾರು ಈ ಥರ ರೋಗ ಉಲ್ಬಣಗೊಳ್ಳುವ ಇರುವವರ ಮನೆಗಳಿದೆ ಅವರು ಒಂದು ಪಲ್ಸ್ ಆಕ್ಸಿಮೀಟರ್ನ ಖರೀದಿಸಿಟ್ಟುಕೊಳ್ಳಿ, ಆಮ್ಲಜನಕವನ್ನು ರಕ್ತದಲ್ಲಿ ಎಷ್ಟಿದೆ ಅಂತ ಒಂದು 15 ದಿನಗಳ ಕಾಲ ರೋಗ ಲಕ್ಷಣ ಆರಂಭ ಆದ ಮೇಲೆ ನೋಡ್ತಾ ಇರಿ. ಅದು 95ಕ್ಕಿಂತ ಕಡಿಮೆ ಆದರೆ ತಕ್ಷಣ ನಿಮ್ಮ ವೈದ್ಯರಿಗೆ ಕರೆ ಮಾಡಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ, ಅವರಿಗೂ ಕೂಡ ಆರಂಭಿಕ ಹಂತದಲ್ಲಿ ಯಾವುದೇ ಔಷಧಗಳ ಅಗತ್ಯ ಇಲ್ಲ. ಇದು ಕೂಡ ಬಹಳ ಸ್ಪಷ್ಟ ಆಗಿದೆ, ಕೊರೋನಾಕ್ಕೆ ಯಾವುದೇ ಔಷಧ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅಂಥವರು ಆಮ್ಲಜನಕವನ್ನು ಪಡಿಬೇಕಾಗ್ತದೆ. ಆಮ್ಲಜನಕವನ್ನು ಕೊಡ್ತಾ ಇದ್ದಾಗಲೂ ರೋಗ ಉಲ್ಬಣಿಸ್ತಾ ಹೋದರೆ ಅಂಥವರನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಉಸಿರಾಟಕ್ಕೆ ನೆರವು ನೀಡುವಂಥ ಉಪಕರಣಗಳ ಬಳಕೆ ಅಥವಾ ಇನ್ನೂ ಬಿಗಡಾಯಿಸಿದರೆ ತೀವ್ರ ಇದು ಆದರೆ ಕೃತಕ ಉಸಿರಾಟದಂಥ ನೆರವಿನ ಅಗತ್ಯ ಬರ್ಬೋದು. ಒಟ್ಟಾರೆಯಾಗಿ ಕೃತಕ ಉಸಿರಾಟದ ಅಗತ್ಯ ಬರುವಂಥವರು ಸಮಸ್ಯೆ ಆದವರಲ್ಲಿ 20% ಅಷ್ಟೆ. ಅದರಿಂದ ಸಾವಿನ ಪ್ರಮಾಣ ನಾನು ಆಗಲೇ ಹೇಳಿದಾಗೆ 10,000ಕ್ಕೆ 7. ಎಚ್ಚರಿಕೆಯಿಂದ ನಾವು ಅವರನ್ನು ಕೂಡ ಈ ರೀತಿ ಬೇಗನೆ ಆಸ್ಪತ್ರೆಗೆ ದಾಖಲಿಸಿ ಬೇಗನೆ ಆಮ್ಲಜನಕ ಕೊಟ್ಟು ಅವರನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಈ ಸಾವಿನ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಸ್ ಇದು ಡಾಕ್ಟರ್ ಶ್ರೀನಿವಾಸ ಕಕ್ಕೆಲ ಅವರು ಹೇಳಿರುವಂಥ ವಿಚಾರ. ಕಳೆದ ವರ್ಷನೇ ಅವರು ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇದೇ ಅವಧಿಯಲ್ಲಿ ಮಾತನಾಡಿದ್ದರು. ಮತ್ತೆ ಅವರು ಆ ಸಂದರ್ಭದಲ್ಲಿ ಅದನ್ನು ಹೇಳಿದ ಮತ್ತು ವಿಶ್ಲೇಷಣೆ ಮಾಡಿದ ರೀತಿಯಲ್ಲೇ ಇಡೀ ಕೊರೋನಾದ ಟ್ರ್ಯಾಕ್ ಹೋಗಿದೆ. ಇಡೀ 1 ವರ್ಷದಲ್ಲಿ ಅವ್ರು ಹೇಳಿದ್ರು ಇದು ಸಾಂಕ್ರಾಮಿಕ, ಇಡೀ ದೇಶ ಇಡೀ ಜಗತ್ತಿಗೆಲ್ಲ ಸ್ಪ್ರೆಡ್ ಆಗುತ್ತೆ, ಇದನ್ನು ನಾವು ಗೇಟ್ ಹಾಕಿ ಬಾಗಿಲಾಕಿ ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ. ಸೊ ಒಂದಷ್ಟು ಮುನ್ನೆಚ್ಚರಿಕೆ ಬೇಕು. ಅದು ಹೊರತುಪಡಿಸಿ ಲಾಕ್ಡೌನ್ ಮಾಡೋದು ಅಥವಾ ನಿರ್ಬಂಧಗಳನ್ನು ಮಾಡೋದು, ನೈಟ್ ಕರ್ಫ್ಯೂ ಮಾಡೋದು ಯಾವುದು ಪರಿಣಾಮನೇ ಕೊಡೋದಿಲ್ಲ ಅನ್ನೋದನ್ನು ಅವರು ಮತ್ತೆ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಉದ್ಯಮಿಗಳಾಗಿರುವಂಥ ನಿಮ್ಮಿಂದ ಕೇಳುವಂಥದ್ದು, ಇವಾಗ ಕರ್ನಾಟಕದಲ್ಲಿ ಇವತ್ತಿನಿಂದ ನೈಟ್ ಕರ್ಫ್ಯೂ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಬರುತ್ತೆ. ಇದು ಮೋಹನ್ ರಾಜ್ ಅವರೇ, ಮಹೇಶ್ ಕಾಮತ್ ಅವರೇ, ವೈದ್ಯರು ಹೇಳಿದ್ದನ್ನು ನಾವು ಕೇಳಿಕೊಂಡೆವು. ಈಗ ವೈದ್ಯರು ಕೂಡ ಹೇಳುವಂಥದ್ದು ಮತ್ತು ಎಲ್ಲರೂ ಹೇಳುವಂಥದ್ದು, ಯಾವುದೇ ವಿಚಾರವನ್ನು ಈಗ ನೀವು ಕನ್ಸ್ಟ್ರಕ್ಷನ್ ಕಂಪನಿಯವರು ಒಂದು ಕನ್ಸ್ಟ್ರಕ್ಷನ್ ಅನ್ನು ಮೇಲೆ ಏರಿಸಬೇಕಿದ್ರೆ ನೀವು ಒಂದು ಸೈನ್ಸ್ ಇಟ್ಕೊಂಡೇ ಮಾತಾಡ್ತೀರಿ, ಕರೆಕ್ಟ್? ಇಂಜಿನಿಯರಿಂಗ್ ಸೈನ್ಸ್ ಅಲ್ವಾ? ಸೊ ಕೇವಲ ವದಂತಿಗಳನ್ನು ಅಥವಾ ಗಾಳಿ ಸುದ್ದಿಗಳನ್ನು ಅಥವಾ ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗದ ವಿಚಾರಗಳನ್ನು ಇಟ್ಕೊಂಡು ಮಾಡಕ್ಕೇನ ಆಗುದಿಲ್ಲ, ಕನ್ಸ್ಟ್ರಕ್ಷನ್ನೇ ಮಾಡೋಕ್ಕಾಗಲ್ಲ. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಾವು ವದಂತಿಗಳನ್ನು ನಂಬಿಕೊಂಡು ಮತ್ತು ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಪುರಾವೆಗಳು ಇಲ್ಲದೆ ನಾವು ನೈಟ್ ಕರ್ಫ್ಯೂ ಮಾಡಿ ಏನಾದರೂ ಸಾಧ್ಯತೆ ಉಂಟಾ ಸರ್? ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯರವರು ಹೇಳಿದ ಕೆಲವು ಮಾತುಗಳು, ಒಂದು ಹೆಸರಾಂತ ವೈದ್ಯರು ಅವರು ಪರ್ಫೆಕ್ಟ್ ಆಗಿ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ ಇಲ್ಲಿ ಈ ಬಗ್ಗೆ. ಏನಂತ ಹೇಳಿದ್ರೆ ಯಾರು ಏನು ಹೇಗೆ ಮಾಡಬೇಕಂತ ಹೇಳಿ ವಿಚಾರ ಅವರು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಅವರು ಹೇಳಿದಾಗೆ ಒಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು ಒಂದು ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಅವರು ಏನೊಂದು ಸ್ಲೋಗನ್ ಒಂದು ಕೊಟ್ಟಿದ್ರು ಆವಾಗ. ಸೊ ಆತ್ಮನಿರ್ಭರ್ ಅಂದರೆ ಹೇಗಾಗಬೇಕಂತ ಹೇಳಿ ನಮ್ಮ ಶ್ರೀನಿವಾಸ ಕಕ್ಕಿಲಾಯ ಅವರು ಹೇಳಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಕಳೆದ 1 ವರ್ಷದಲ್ಲಿ ನಾವು ಲಾಕ್ಡೌನನ್ನು ನೋಡಿದ್ದೇವೆ. ಕಳೆದ ವರ್ಷ ಅನಿವಾರ್ಯವಿತ್ತು, ಯಾಕಂತ ಹೇಳಿದರೆ ವಿಶ್ವದಲ್ಲಿ ಎಲ್ಲ ಕಡೆ ಈ ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇತ್ತು. ಆಮೇಲೆ ನಮ್ಮ ದೇಶದಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ನಾವು ಮೆಡಿಕಲಿ ಪ್ರಿಪೇರ್ಡ್ ಆಗಿರಲಿಲ್ಲ. ಸೊ ಅಂಥ ಸಿಚುವೇಶನಲ್ಲಿ ಲಾಕ್ಡೌನನ್ನು ಮಾಡಿ ಈಗ ನಮ್ಮ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರು ಇದೆ, ಮಾಸ್ಕ್ ಇದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ನಮಗೆ ರೋಗದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ.
ಸೊ ಇಂಥ ರೋಗದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಇದೆ, ಆದರೆ ನಾವು ಇವತ್ತು ರೋಗದ ಬಗ್ಗೆ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತನಾಡೋದಿಲ್ಲ. Correct. ನಾವು ರೋಗದ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಅಥವಾ ಜಾಗರೂಕತೆ ಮಾಡುವ ವಿಚಾರವಾಗಿ ನಮ್ಮ ಮಾಧ್ಯಮಗಳು ಆಗಲಿ ನಮ್ಮ ಸರ್ಕಾರಗಳಾಗಿ ಜನಜಾಗೃತಿ ಮಾಡೋದಿಲ್ಲ. ನೀವು ಎಸ್ ನೈಟ್ ಕರ್ಫ್ಯೂ, ನಿರ್ಬಂಧ, ಗೇಟ್ ಹಾಕುವುದು, ಗಡಿ ಬಂದ್ ಮಾಡೋದು, ಎಸ್ ಇದರಿಂದ ನಮಗೆ ಎಸ್ ಈಗ ನೀವು ಕೂಡ ಉಲ್ಲೇಖ ಮಾಡಿದಿರಿ. ಎಸ್ ಆರಂಭದ ಕಳೆದ ವರ್ಷ ನಮಗೆ ಒಂದಷ್ಟು ಮಾಹಿತಿಗಳು ಇರಲಿಲ್ಲ, ಹೊಸತ್ತು ಪ್ರಿಪರೇಷನ್ ಕೂಡ ಇರಲಿಲ್ಲ. ಸ್ವಾಭಾವಿಕ. ನಾವು ಒಂದು ವರ್ಷದಲ್ಲಿ ತುಂಬಾ ಕಲಿತೇವಲ್ಲ ಸರ್, ತುಂಬಾ ಕಲಿತೇವೆ. ಈಗ ಕೂಡ ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡಿದ ತಪ್ಪನ್ನೇ ರಿಪೀಟ್ ಮಾಡಿದ್ರೆ ಎಸ್ ನೀವು ಉದ್ಯಮಿಗಳಾಗಿ ಹೇಳಿ ನೀವಂತಲ್ಲ, ಇಡೀ ಏನು ದೇಶ ನೋಡಿದೆ, ಊರು ನೋಡಿದೆ, ಜಗತ್ತು ನೋಡಿದೆ. ನಾವು ಒಂದು ವರ್ಷ ಸಂಕಷ್ಟದಲ್ಲೇ ಕಾಲ ದೂಡಿದೆವು. ನೌಕರರು ಇರ್ಬೋದು, ಕಾರ್ಮಿಕರು ಇರ್ಬೋದು, ನಿಮ್ಮಂತ ಉದ್ದಿಮೆದಾರರು ಇರ್ಬೋದು ಅಲ್ಲ. ಅದರ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ, ಎಸ್ ಸರ್, ಈಗ ನೈಟ್ ಕರ್ಫ್ಯೂ ಅಥವಾ ಲಾಕ್ಡೌನ್ ನಾವು ಮಾಡ್ತೇವೆ. ಮಾಡೋದ್ರಲ್ಲಿ ನಮ್ಗೇನು ಅದರಿಂದ ಅಂದ್ರೆ ಈ ಉದ್ಯಮಿಯಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಅದೆಷ್ಟೋ ಮಂದಿಗೆ ಕೆಲಸದಿಂದ ತೆಗಿಬೇಕಾಗ್ತದೆ ಅಥವಾ ಕೆಲಸ ಸಿಗುದಿಲ್ಲ. ಆವಾಗ ಅದು ಜನಸಾಮಾನ್ಯರಿಗೆ ಪೆಟ್ಟು ಬೀಳ್ತದೆ. ಈ ಒಂದು ನೈಟ್ ಕರ್ಫ್ಯೂ ಅಥವಾ ಈ ಒಂದು ಲಾಕ್ಡೌನ್ ಅಂತ ಮಾಡಿದ್ರೆ ಅದರಿಂದ ಅದೆಷ್ಟೋ ಮಂದಿ ಆಲ್ರೆಡಿ ನಾವು ರಿಟ್ರೆಚ್ಮೆಂಟ್ ಅಂತ ಹೇಳ್ತೇವೆ, ಆಲ್ರೆಡಿ ಅವರು ಮನೆಯಲ್ಲಿದ್ದಾರೆ. ಈಗ ಇನ್ನೊಂದು ಸೆಟ್ ಆಫ್ ಎಂಪ್ಲಾಯೀಸ್ ಅನ್ನು ನಾವು ಮನೆ ಕಳಿಸಿದ್ರೆ ಅವ್ರ ಮನೆಯವರು ಏನು ಮಾಡಬೇಕು? ಆ ಮನೆಯವರು ಅವರ ಊಟಕ್ಕೆ ಏನು ಮಾಡಬೇಕು? ಅದು ನಂಬಿರ್ತಾರೆ ಅವರು. ಹೌದು, ನಮ್ಮನ್ನೇ ನಂಬಿರ್ತಾರೆ. ನಮಗೋಸ್ಕರ ನಾ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಒಂದು 10 ವರ್ಷದಿಂದ ಇದ್ದೇನೆ, 5 ವರ್ಷದಿಂದ ಅಂತ ಹೇಳ್ತಾರೆ. ಆದರೆ ಕೋವಿಡ್ ಬಂತಂತ ನಾವು ತೆಗೆಯುವಾಗ ನಮಗೂ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ತೆಗಿಲೇಬೇಕಾಗ್ತದೆ. ಅಲ್ಲಿ ಕೆಲಸ ಇರುವುದಿಲ್ಲ, ಇಲ್ಲಿ ಲಾಕ್ಡೌನ್ ಇರ್ತದೆ ಅಥವಾ ನೈಟ್ ಕರ್ಫ್ಯೂ ಅಂತ ಇದಿರ್ತದೆ. ಇದೇ ಸೊಲ್ಯೂಷನಾ ಅಂತ ನಂದೊಂದು ಕ್ವಶನ್ ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಇದೇ ಒಂದು ಸೊಲ್ಯೂಷನ್ ಅಂತ ಅನಿಸುವುದಿಲ್ಲ. ಯಾಕಂದ್ರೆ ಇದರ ಬಗ್ಗೆ ನಾವು ಆಲ್ರೆಡಿ ನಾವು 1 ವರ್ಷದಿಂದ ಎಲ್ಲ ನೋಡಿದ್ದೇವೆ. ಮತ್ತೆ ಈಗ ವ್ಯಾಕ್ಸಿನ್ ಉಂಟು, ಎಲ್ಲ ಉಂಟು. ನೈಟ್ ಕರ್ಫ್ಯೂ ಮಾಡಿ ಅದರಿಂದ ಏನಾಗುವ ಸೊಲ್ಯೂಷನ್ ಅಂತ ನನಗೆ ಅನಿಸುವುದಿಲ್ಲ. ಇದು ಮೋಹನ್ ಕಾಮತ್ ಅವರೇ, ನೈಟ್ ಕರ್ಫ್ಯೂ ಮಾಡಿ ಏನಾದರೂ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿಯೂ ನೈಟ್ ಕರ್ಫ್ಯೂ ಇಂದ ಯಾವುದೇ ಪರಿಹಾರ ಸಿಗುವುದಿಲ್ಲ ಅಂತ ನನ್ನ ಅನಿಸಿಕೆ ಕೂಡ ಅದೇ ಇದೆ. ಯಾಕಂತ ಹೇಳಿದರೆ ಇವಾಗಲೇ ನಾವು ಮೋಹನ್ ರಾಜ್ ಅವರು ಹೇಳಿದ ಪ್ರಕಾರ ನಮ್ಮ ಪ್ರೈವೇಟ್ ಸೆಕ್ಟರಲ್ಲಿ ಖಂಡಿತವಾಗಿ ಇದು ಎಫೆಕ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ನಾವು ನಮ್ಮ ವರ್ಕರ್ಸ್ಗೆ ಸಂಬಳ ಕೊಡೋದು ಆಗಲಿ, ಈಗ ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನೇ ಈಗ ಲಾಸ್ಟ್ ಇಯರ್ ಲಾಕ್ಡೌನಿಂದ ವಲಸೆ ಕಾರ್ಮಿಕರಿಗೆ ಪರಿಸ್ಥಿತಿಯನ್ನು ನಾವು ಹಲವು ಬಾರಿ ಎಲ್ಲ ಚಾನಲ್ಗಳಲ್ಲಿ ನೋಡಿದ್ದೇವೆ. ಈಗ ಇವತ್ತು ನೀವು ನೋಡಿರ್ಬೋದು, ಕಾರ್ಮಿಕರು ನೀವು ಹೇಳಿದೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರ್ಮಿಕರು ಈಗ ಏನು ಈ 8 ನಗರಗಳನ್ನು ಗುರುತಿಸಿದಾರಲ್ಲ, ಎಲ್ಲ ಊರಿಗೆ ತಿರುಗಾ ಹೋಗ್ಲಿಕ್ಕೆ ಹೊರಟಿದ್ದಾರೆ. ತಿರುಗಾ ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತುಕೊಂಡಿದ್ದಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಸರ್ ಕಾಮತ್ ಅವರೇ, ಅದೇ ನಾನು ಅಲ್ಲಿಗೆ ಬರ್ತಾ ಇದ್ದೆ. ಏನಂತ ಹೇಳಿದ್ರೆ ಅಲ್ಲಿ ವಲಸೆ ಕಾರ್ಮಿಕರು ಒಂದು ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಇವಾಗ ನೀವು ವಲಸೆ ಕಾರ್ಮಿಕರು ನಮ್ಮ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, ಈಗ ಗೇರು ಬೀಜ ಕಾರ್ಖಾನೆ ಆಗಲಿ, ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಇವಾಗ ಎಲ್ಲ ನೀವು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋದ್ರೂ ಕೂಡ ನೀವು ಕಾಣೋದು ಎಲ್ಲ ವಲಸೆ ಕಾರ್ಮಿಕರಿಗೆ. ಈಗ ನಾವು ಲಾಕ್ಡೌನ್ ಅಂತ ಇಂಥ ಒಂದು ನೈಟ್ ಕರ್ಫ್ಯೂ ಅಂತ ಮೆಸೇಜನ್ನು ನಾವು ಅವರಿಗೆ ದೂಡಿದರೆ ಅದರ ಪರಿಣಾಮದಿಂದ ಒಂದು ಹೆದರಿಕೆ ಅವರಲ್ಲಿ ಬಂದು ಊರಿಗೆ ಹೋಗೋ ಪಲಾಯನ ಮಾಡಿದರೆ ಇಲ್ಲಿ ಇಂಡಸ್ಟ್ರಿ ಸಫರ್ ಆಗುತ್ತೆ. ಆಲ್ರೆಡಿ ನೀವು ನೈಟ್ ಕರ್ಫ್ಯೂ ಅಂತ ಹೇಳ್ತೀರಿ, ಅವ್ರು ತಿಳ್ಕೊಳ್ತಾರೆ ನಾಳೆ ನೆಕ್ಸ್ಟ್ ಲಾಕ್ಡೌನ್ ಮಾಡ್ತಾರೆ ಅಂತ ಹೇಳಿ. ಈಗಾಗಲೇ ಇವತ್ತು ಶನಿವಾರ ನಮ್ಮ ಕೆಲವು ವರ್ಕರ್ಸ್ ಹೇಳಿಕೆ ಸರ್ ಲಾಕ್ಡೌನ್ ಹೋಗ ಕ್ಯಾ ಕರೆಂಗೆ, ಜಾ ರಹಾ ಹೈ ಗಾಂವ್ ಜಾ ರಹಾ ಹೈ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ನಾವು ನೋಡಿದ್ದೇವೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಎಷ್ಟು ಸಫರ್ ಆಗಿದೆ. ಇವಾಗ ಚೇತರಿಕೆ ಕಾಣ್ತಾ ಉಂಟು ಕನ್ಸ್ಟ್ರಕ್ಷನ್. ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು ಇನ್ನೊಂದು ಲಾಕ್ಡೌನಿಗೆ ಖಂಡಿತವಾಗಿಯೂ ನಾವು ರೆಡಿ ಇಲ್ಲ. ಅದೇ ಈಗ ಹೇಳ್ತಾ ನಾನು ಈಗ ಸೆಕೆಂಡ್ ವೇವ್ ಕೂಡ ನಮ್ಮದು ಕೊರೋನಾ ಅದನ್ನು ತಳ್ಳಿ ಹಾಕುವಂತಲ್ಲ. ಯಾಕಂತ ಹೇಳಿದರೆ ನಿನ್ನೆ ಭಾರತದಲ್ಲಿ 1,25,000 ಕೇಸ್ಗಳು ಪಾಸಿಟಿವ್ ಬಂದಿದೆ. ಅದೇ ರೀತಿ ನಾವು 1 ಲಕ್ಷಕ್ಕಿಂತ ಜಾಸ್ತಿ ಕೇಸ್ಗಳು ಬರ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು. ಪ್ರಿಕಾಷನ್ಸ್ ತುಂಬಾ ಇಂಪಾರ್ಟೆಂಟ್. 1 ಲಕ್ಷ ಈಗ ಸರ್ಕಾರನೇ ಕೊಟ್ಟಿರೋ ವರದಿ ಕೂಡ ಈಗ ಕರ್ನಾಟಕದಲ್ಲಿ ಕೂಡ ಕಳೆದ ತಿಂಗಳು ಅಲ್ಲ, ಒಂದು 15 ದಿವಸ ಮೊದಲೇ ಕರ್ನಾಟಕದ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಆರೋಗ್ಯ ಸಚಿವರು ಕೊರೋನಾ ಕರ್ನಾಟಕದ 3 ಕೋಟಿ ಜನಕ್ಕೆ ಬಂದು ಹೋಯ್ತು ಅಂತ. ಸೊ ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಹೇಳಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ 56% ಜನರಿಗೆ ಬಂದು ಹೋಯ್ತು ಅಂತ. ಡಾಕ್ಟರ್ ಕಕ್ಕಿಲಾಯರ್ ಕೂಡ ಅದನ್ನೇ ಹೇಳೋದು. ಎಸ್, ನಾವು ಈಗ ಮಾತನಾಡುವಾಗ 2ನೇ ಅಲೆ ಬಂತು, ಇಷ್ಟು 1 ಲಕ್ಷ ಜನಕ್ಕೆ ಬಂತು, 2 ಲಕ್ಷ ಜನಕ್ಕೆ ಬಂತು, ಇವರು ಎಲ್ಲಿಂದ ಬಂದು ಅಂತ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಎಸ್, ಅದಕ್ಕೆ ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯ ನೆಲೆಯಲ್ಲಿ ವೈದ್ಯರುಗಳು ಕೊಡುವಂಥ ಉತ್ತರ, ನೀವು ಕಳೆದ ಬಾರಿ ಬಚಾವಾದ್ರಿ, ಮನೆಯಲ್ಲಿದ್ರಿ, ಲಾಕ್ಡೌನ್ ಇತ್ತು ಅಥವಾ ನೈಟ್ ಕರ್ಫ್ಯೂ ಇತ್ತು, ನೀವು ತುಂಬ ಜಾಗರೂಕತೆ ಮಾಡಿದ್ರಿ. ಸೊ ಹಾಗಾಗಿ ನೀವು ಬಚಾವಾದ್ರಿ. ಉಳಿದ ಜನ ಯಥಾ ಪ್ರಕಾರ ಅವರು ರುಟೀನ್ ಆಗಿದ್ರು,
ಅವರಿಗೆ ಅದು ಬಂದು ಹೋಯ್ತು. ಸೊ ಯಾರಿಗೆ ಬರಲಿಲ್ಲ ಅವರು ಈ ಸಲ ಸುತ್ತಾಡ್ತಾ ಇರ್ತಾರೆ, ಹೊರಗಡೆ ಓಡಾಡ್ತಾ ಇರ್ತಾರೆ, ಸ್ವಲ್ಪ ಪ್ರಿಕಾಷನ್ ಕಡಿಮೆ ತಗೊಳ್ತಾರೆ. ನೀವು ಹೇಳಿದಾಗೆ ಮಾಸ್ಕ್ ಧರಿಸಿ ಇರುವುದಿಲ್ಲ, ಸ್ಯಾನಿಟೈಸೇಷನ್ ಮಾಡಿರುವುದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರುವುದಿಲ್ಲ. ಸೊ ಅವರೆಲ್ಲರಿಗೂ ಈ ವರ್ಷ ಬರುತ್ತೆ. ಅಂದ್ರೆ ವೈದ್ಯಕೀಯ ಜಗತ್ತು ಇದನ್ನು ಹೇಳೋದು, ಇದನ್ನು ವಿಶ್ಲೇಷಣೆ ಮಾಡೋದು, ಇದು ಎಲ್ಲರಿಗೂ ಬಂದು ಹೋಗುತ್ತೆ ಅಂತ. ಈಗ ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ದೇವೆ ಸರ್, ಶೀತ ನೆಗಡಿ ಅನ್ನೋದು. ಈಗ ಈಗಿನ ಮಕ್ಕಳೇನು ನೀರಿನಲ್ಲಿ ಆಟ ಆಡೋದು ಕಡಿಮೆ. ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಬಿಟ್ರೆ ನಾವೇನು ಕೊಡೆ ಹಿಡಿದು ಸ್ಕೂಲಿಗೆ ಹೋಗೋ ಪರಿಸ್ಥಿತಿ ಇಲ್ಲ. ಮೊದಲೆಲ್ಲ ಕೊಡೆ ಹಿಡಿದು ಅಥವಾ ನೀರಿನಲ್ಲೇ ನೆನೆದು ಹೋಗುವಂಥದ್ದು. ಜ್ವರ ಬಂತಂತ ಹೇಳಿದ್ರೆ ಇಡೀ ಊರ ಜನರಿಗೆ ಜ್ವರ ಬಂದು ಹೋಯ್ತು. ಸೊ ಇದು ಕೂಡ ಎರಡನೇ ಅಲೆಯಲ್ಲಿ ಕೂಡ ಬಂದು ಹೋಗುತ್ತೆ. ಎಲ್ರಿಗೆ ಯಾರಿಗೆ ಬರಲಿಲ್ಲ ಅವರೆಲ್ಲರಿಗೂ ಬಂದು ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವ ಬೇಲಿ, ಯಾವ ನೈಟ್ ಕರ್ಫ್ಯೂ, ಯಾವ ಲಾಕ್ ಡೌನ್ ಇಂದಲೂ ಇದನ್ನು ತಡೆಯಕ್ಕಾಗೋದಿಲ್ಲ. ಇದು ನಾನು ಹೇಳುವುದಲ್ಲ, ಇದು ನನ್ನ ಮಾತಲ್ಲ. ಇದು ವೈದ್ಯಕೀಯ ವರದಿಗಳು, ವೈದ್ಯಕೀಯ ವಿಶ್ಲೇಷಣೆಗಳು ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುವಂತದ್ದು ಅಲ್ಲ. ಈ ತರ ಇವರು ಮುಂದುವರಿಸಿ. ಈ ತರ ಒಂದು ನೈಟ್ ಕರ್ಫ್ಯೂ ಅಥವಾ ಲಾಕ್ಡೌನ್ ಮಾಡಿದ್ರೆ ಎಷ್ಟು ಎಲ್ಲಾ ಜನರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ನೈಟ್ ಕರ್ಫ್ಯೂ ಹೇಳಿದ ತಕ್ಷಣ ಎಲ್ಲರೂ ಹೆದರ್ತಾರೆ. ಮತ್ತೆ ಲಾಕ್ಡೌನ್ ಅಂತ ಹೇಳುವಾಗ ಇನ್ನೂ ಪ್ರಾಬ್ಲಮ್ ಆಗ್ತದೆ. ಅವರಿಗೆ ಕೆಲಸ ಇರೋದಿಲ್ಲ ಅಂತ ಹೇಳಿದೆ ಆಲ್ರೆಡಿ. ಅಥವಾ ಈಗ ಕೆಲವೊಂದು ಇಂಡಸ್ಟ್ರಿ ನಾವು ನೋಡ್ಬೇಕಾದ್ರೆ, ಈಗ ಏರ್ ಇಂಡಸ್ಟ್ರಿ ಆಗಲಿ ಅಥವಾ ರೆಸ್ಟೋರೆಂಟ್ ಇಂಡಸ್ಟ್ರಿ ಆಗಲಿ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅವರು ಕೋಪಪ್ ಆಗ್ಲಿಲ್ಲ, ಇನ್ನೂ ಕೂಡ ಆಗ್ಲಿಲ್ಲ. ಇವಾಗಲೇ ಇನ್ನೊಂದು ವೇವ್ ಅಂತ ಹೇಳುವಾಗ ಅವ್ರು ಏನ್ ಮಾಡುದು? ಇಷ್ಟರ ತನಕ ಏನೋ 50% ಸ್ಯಾಲರಿ ಕೊಟ್ಟರು ಅವರು ಕಷ್ಟದಿಂದ. ಇನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು ಅವರಿಗೆ? ಏನ್ ಬಿಸಿನೆಸ್ ಟರ್ನ್ ಓವರ್ ಆದ್ರಲ್ಲ ಸರ್ ಕೊಡೋದು. ಈಗ ಸರ್ ಅಪಾರ್ಟ್ಮೆಂಟ್ ಸೇಲ್ ಆದ್ರೆ ಅಲ್ವಾ ನೀವು ಇದು ಮಾಡೋದು. ಈಗ ನಿಮ್ಮ ನೀವೇ ಹೇಳ್ತೀರಿ ಕಾರ್ಮಿಕರೆಲ್ಲ ಹೊರಟು ನಿಂತ ತಕ್ಷಣ ನಿಮ್ಮ ಕನ್ಸ್ಟ್ರಕ್ಷನ್ ಸ್ಲೋ ಆಗುತ್ತೆ. ಹೌದಾ ಅಲ್ವಾ? ಡೆಡ್ ಲೈನ್ ಹಿಂದೆ ಹೋಗುತ್ತೆ. ಅದೇ ರೀತಿ ನಮ್ಗೆ ಇವಾಗ ಎಲ್ಲ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇವಾಗ ಲಾಸ್ಟ್ ಇಯರ್ ನೋಡಿದಂಗೆ ಲಾಕ್ಡೌನ್ ಇಂದ ನಾವು ಅನ್ಲಾಕ್ಡೌನ್ ಆಗುವಾಗ ನಾವು ನೋಡಿದ್ದೇವೆ. ಇದು ಭಾಗಶಃ ಎಲ್ಲಾ ಬಿಲ್ಡರ್ಸ್ಗಳು ಮಂಗಳೂರಲ್ಲಿ ಚಾರ್ಟರ್ ಪ್ಲೇನ್ ಅಲ್ಲಿ ನಮ್ಮ ಕಾರ್ಮಿಕರಿಗೆಲ್ಲ ಕರೆ ತಂದದ್ದು ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಅದು ಕೆಲಸ ಮುಂದೆ ಹೋಗೋದಿಲ್ಲ. ಇವಾಗ EMI ಕಟ್ಟಿ ಲೋನ್ ತಗೊಂಡು ಫ್ಲಾಟ್ ತಗೊಂಡವರು ಇರ್ತಾರೆ. ಸೊ ಅವರಿಗೆ ನಾವು ಡೆಡ್ ಲೈನ್ ಕೊಡದಿದ್ರು ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಇವಾಗ ಟ್ರಾವೆಲ್ ಅಂಡ್ ಟೂರಿಸಂ ಇಂಡಸ್ಟ್ರಿ ನೀವು ನೋಡಿ, ಲಾಸ್ಟ್ ಇಯರ್ ಸ್ಲೋ ಡೌನ್ ಆದದ್ದು ಎಷ್ಟೋ ಜನ ನಮ್ಮ ಏರ್ಲೈನ್ ಕಂಪನಿಯಲ್ಲಿ ಎಷ್ಟೋ ಜನ ಜಾಬ್ ಅನ್ನು ಕಳೆದುಕೊಂಡಿದ್ದಾರೆ. ಸೊ ಅವರಿಗೆ ಇವಾಗಲೂ ಕೂಡ ಅದನ್ನು ಚೇತರಿಕೆ ಆಗಲಿಲ್ಲ ಏನು ಕೂಡ ಟ್ರಾವೆಲ್ ಇಂಡಸ್ಟ್ರಿ. ಸೊ ಅದೇ ರೀತಿ ಇವಾಗ ನೀವು ನೈಟ್ ಕರ್ಫ್ಯೂ ಬಗ್ಗೆ ಕಾರ್ಯಕ್ರಮ ಇದೆ. ಸೊ ನೈಟ್ ಕರ್ಫ್ಯೂಲಿ ಇವತ್ತು ಮಧ್ಯಾಹ್ನ ಒಂದು ರೆಸ್ಟೋರೆಂಟಲ್ಲಿ ನಾವು ಒಂದು ಮೀಟಿಂಗ್ ಆಗುವಾಗ ಅವರು ಮ್ಯಾನೇಜರ್ ಹೇಳ್ತಾ ಇದ್ದಾರೆ, ಸರ್ ನೈಟ್ ಕರ್ಫ್ಯೂ ಇಂದ ನಮಗೆ ಹೈಯೆಸ್ಟ್ ಎಫೆಕ್ಟ್ ಆಗುದಂತ ಹೋಟೆಲ್ ಇಂಡಸ್ಟ್ರಿ. ಯಾಕಂದ್ರೆ ಇವಾಗ ಸ್ಯಾಟರ್ಡೇ ಸಂಡೇ ವೀಕೆಂಡ್ ಅಂತ ಹೇಳಿದ್ರೆ, ಇವಾಗ ಬಾಂಬೆಯಲ್ಲಿ ಫ್ರೈಡೆಯಿಂದ ಮಂಡೇವರೆಗೆ ಲಾಕ್ಡೌನ್ ಹಾಕಿದ್ದಾರೆ. ಸೊ ಫ್ರೈಡೇ ಬಾಂಬೆಯಲ್ಲಿ ಇವಾಗ ಜಾಸ್ತಿ ಇದೆ ಕೊರೋನಾ. ಸೊ ಆದರೂ ಕೂಡ ಈ ರೆಸ್ಟೋರೆಂಟ್ ಆ್ಯಂಡ್ ಹೋಟೆಲ್, ನಮ್ಮ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇದೆ ಅಲ್ಲ, ಅದರಲ್ಲಿ ಲಾಸ್ಟ್ ಇಯರ್ ಅವರು ಡೌನ್ ಆದದ್ದು ಇನ್ನೂ ಕೂಡ ಅವರಿಗೆ ಚೇತರಿಕೆ ಆಗಲಿ. ಯಾಕಂದ್ರೆ ರೆಂಟಲ್ಸ್ ತುಂಬಾ ಹೈ ಇದೆ. ಕೆಲವು ಓಪನ್ ಆಗಲಿಲ್ಲ, ಕೆಲವು ಹೋಟೆಲ್ಗಳು. ಇವಾಗ ಸಂಜೆ ಒಂದು ನಮ್ಮ ಗೇರು ಬೀಜ ಕಾರ್ಖಾನೆಯವರು, ನಮ್ಮ ಫ್ರೆಂಡ್ ಅವರು ಹೇಳುವಾಗ, ನಿಮಗೆ ಲಾಕ್ಡೌನ್ ಬೇಕಾ ಅಂತ ಕೇಳುವಾಗ, ನಮಗೆ ಲಾಕ್ಡೌನ್ ಬಂದ್ರೆ ಇನ್ನು ನಾವು ಪರ್ಮನೆಂಟ್ ಆಗಿ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇವತ್ತು ಇಂಡಸ್ಟ್ರಿ ರನ್ ಮಾಡೋದು ಭಾರಿ ಕಷ್ಟಕರ. ಯಾಕಂತ ಹೇಳಿದ್ರೆ ಚೇತರಿಕೆ ಕಾಣ್ತಾ ಇರುವ ಈ ಉದ್ದಿಮೆ ಇವಾಗ ನಾವು ಸಡನ್ ಆಗಿ ಇದನ್ನು ಈಗ ಲಾಕ್ಡೌನ್ ಪರಿಹಾರ ಅಲ್ಲ ಅಂತ ಹೇಳಲಿಕ್ಕೆ ನನ್ನ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಪ್ರಿಕಾಷನ್ಸ್ ಈಗ ಎಲ್ಲ ಇಂಡಸ್ಟ್ರಿಯವರು ತಮ್ಮ ಪ್ರಿಕಾಷನ್ಸ್ ಅವರು ಮಾಡಲೇಬೇಕು. ಈಗ ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಬೇಕು, ಸ್ಯಾನಿಟೈಸೇಷನ್ ಕಡ್ಡಾಯ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ 75% ಶಿಫ್ಟಲ್ಲಿ ಕೆಲಸ ಮಾಡುವಂಥದ್ದಾಗಲಿ ಅಂತ ಏನಾದರೂ ಸ್ಟೆಪ್ಸನ್ನು ನಾವು ನಮ್ಮ ಸರ್ಕಾರ ಜಾರಿಗೊಳಿಸಬೇಕು ವಿನಃ ಈ ನೈಟ್ ಕರ್ಫ್ಯೂ ಮಾಡೋದಾಗಲಿ ಲಾಕ್ಡೌನ್ ಮಾಡೋದಾಗಲಿ ಇದನ್ನು ಜನರು ಒಪ್ಪಿಕೊಳ್ಳುವುದಿಲ್ಲ ಎಂಬ ನನ್ನ ಅನಿಸಿಕೆ. ಫಸ್ಟ್ ಆಫ್ ಆಲ್ ಒಪ್ಪಿಕೊಳ್ಳುವುದಿಲ್ಲ ಜನರು. ಇವಾಗ ನಮ್ಮದೇ ಈಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಈಗ ಸೀಸನ್ ಶುಭ ಕಾರ್ಯಗಳು, ನೇಮೋತ್ಸವ, ಬಯಲಾಟಗಳೆಲ್ಲ ಆಗುವಂತ ಕಾರ್ಯಕ್ರಮ. ಈಗ ನೀವು ಯಕ್ಷಗಾನ ಬಯಲಾಟ ಇವರದೊಂದು ಇಂಡಸ್ಟ್ರಿ ನೋಡಿ, ಇವಾಗ ಅವರಿಗೆ ಸಿಗುವಂತ ಟೈಮ್ ಎಷ್ಟು? ಜನವರಿಯಿಂದ ಅವರಿಗೆ ಏಪ್ರಿಲ್ವರೆಗೆ. ಹೌದು, ಆ ಟೈಮಲ್ಲಿ ಅವರಿಗೆ ಅರ್ನಿಂಗ್ಸ್ ಬರದಿದ್ರೆ ಮತ್ತೆ ಯಾವಾಗ ಮಾಡ್ಲಿಕ್ಕೆ ಅವರು? ನಾಟಕದವರಾಗ್ಲಿ. ಇವಾಗ ಧಾರ್ಮಿಕ ಕಾರ್ಯಕ್ರಮ ಹೋದ ವರ್ಷ ಆಗಿಲ್ಲ ಲಾಕ್ಡೌನ್, ಎಲ್ಲರೂ ಸಪೋರ್ಟಿವ್ ಆಗಿ ಮನೆಯಲ್ಲಿ ಕೂತರು, ಎಲ್ಲ ಜಾಗರೂಕತೆ ಆಯಿತು. ಆದ್ರೂ ಕೂಡ ಇವತ್ತಿಗೆ ನಮ್ಮ ದೇಶದಲ್ಲಿ 1 ಕೋಟಿಗಿಂತ ಜಾಸ್ತಿ ಕೇಸ್ ಆಗಿದೆ ಅಲ್ವಾ? ನಾವು ಲಾಕ್ಡೌನ್ ಪ್ರಶ್ನೆ ಇರುವಂತದ್ದು ಕಾಮತ್ರೆ ಅದೇ. ನಾವು ಕಳೆದ ವರ್ಷದ ತಪ್ಪು ಹೆಜ್ಜೆಗಳನ್ನು ಮತ್ತೆ ನಾವು ರಿಪೀಟ್ ತಪ್ಪು ಹೆಜ್ಜೆಗಳನ್ನೇ ಇಟ್ಟರೆ
ನಾವು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವೊಂದು ಟ್ರ್ಯಾಕ್ಗೆ ತರದೇ ಹೋದರೆ ನಾವು ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆಗುದಿಲ್ಲ. ಈಗ ಜನರ ಕೈಯಲ್ಲಿ ದುಡ್ಡು ಹೊಡಿದ್ರೆ ಅಲ್ವಾ ಫ್ಲಾಟ್ ಅಪಾರ್ಟ್ಮೆಂಟ್ ನಿಮ್ಮ ವ್ಯವಹಾರ ನಡೆಯುವುದು. ಇನ್ನೊಂದು ಸೆಕ್ಟರ್ ನೋಡ್ಬೇಕಾದಂದ್ರೆ MSME, ಹೌದು, ಸಣ್ಣ ಉದ್ಯಮಿಗಳು, ಸಣ್ಣ ಕೈಗಾರಿಕೆಗಳು. ಇವಾಗ ಆಲ್ರೆಡಿ ಲಾಸ್ಟ್ ಇಯರ್ ಲಾಕ್ಡೌನ್ ಇಂದ ಸಫರಿಂಗ್ ಇವುದು ಚೇತರಿಕೆಗೊಳ್ಳಿಲ್ಲ ಇನ್ನು ಕೂಡ. ಎಷ್ಟೋ ನೀವು ಬೆಂಗಳೂರಲ್ಲಿ ಸಾಧಾರಣ 44 ಲಕ್ಷ ಉದ್ದಿಮೆಗಳು ಕ್ಲೋಸ್ ಡೌನ್ ಆಗಿದೆ. ಹೌದು, ಕಾಸಿಯಾ ಹೇಳಿರುವಂತದ್ದು ಏನು, ಕರ್ನಾಟಕ ರಾಜ್ಯದ್ದು ಸಣ್ಣ ಕೈಗಾರಿಕೆಗಳ ಮತ್ತು ಏನು ನಿಮ್ಮ ಉದ್ದಿಮೆದಾರರ ಸಂಘ ಹೇಳಿರುವಂತ ಲೆಕ್ಕ ಅದು. ನಾವು ತಿರ್ಗಾ ನಮ್ಗೆ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವನ್ ಮಂಗಳೂರಲ್ಲೂ ನಮ್ಮ ಬೈಕಂಪಡಿಯಲ್ಲಿ ಅದೆಷ್ಟೋ ಕಂಪನಿಗಳು ಬಂದಾಗಿದೆ. ಈ ಕೋವಿಡ್ ಟೈಮಲ್ಲಿ ಇದು ಮಾಡಿದ ನಂತರ ಅವರಿಗೆ ಆಗ್ಲಿಲ್ಲ. ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆಲ್ಲ ತುಂಬಾ ಕಷ್ಟ. ಅವರು ಏನೋ ಒಂದು ಮಾಡುವ ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೇ ಕೋವಿಡ್ ಅಂತ ಹೇಳಿ ನಾವು ಲಾಕ್ಡೌನ್ ಮಾಡುವಾಗ ಈ ನಡುವೆ ನಮ್ಮ ಜೊತೆಗೆ ಹೇಳ್ತಾ ಇದ್ರಿ ಸರ್, ಸಣ್ಣ ಉದ್ಯಮಿಗಳು ಚೇತರಿಸಿಕೊಳ್ಳಿಲ್ಲ ಅಂತ. ಅಂದ್ರೆ ಈ ಸಣ್ಣ ಉದ್ಯಮಿಗಳಿಗೆ ಒಂದು ಅವ್ರ ಕ್ಯಾಪಿಟಲ್ ಒಂದು ಥಿಂಕ್ ಮಾಡ್ತಾರೆ, ಒಂದು 10 ಲಕ್ಷದಲ್ಲಿ ಏನೋ ಒಂದು ಉದ್ಯಮ ಮಾಡ್ಬೇಕಂತ. 10 ಲಕ್ಷದಲ್ಲಿ ಅವ್ರು ಎಲ್ಲ ಮಾಡುವಾಗ ಇನ್ನು ನೆಕ್ಸ್ಟ್ ಅವ್ರಿಗೆ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಏನೋ ಬಿಸ್ನೆಸ್ ಇಂದ ರಿಟರ್ನ್ಸ್ ಸಿಗ್ತದೆ ಅಂತ. ಆ ಟೈಮಲ್ಲಿ ಇದು ಬಂದಾಗ ಅವ್ರಿಗೆ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಅಲ್ಲಿಂದ ರಿಟರ್ನ್ಸು ಸಿಗುದಿಲ್ಲ. ಇಲ್ಲಿ ಲಾಕ್ಡೌನ್ ಆಗ್ತದೆ ಅಥವಾ ಲೋನ್ ಕಟ್ಲಿಕ್ಕೆ ಆಗುದಿಲ್ಲ. ನಂಗೆ ಇದೊಂದು ನಾನೊಂದು ಲಾಸ್ಟ್ ಟೈಮ್ ಒಂದು ಕಾನ್ಫರೆನ್ಸ್ ಅಲ್ಲಿ ಮಾತಾಡುವಾಗ ಒಬ್ರು ಒಂದು ಚಿಕ್ಕದೊಂದು ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಮೋಹನ್ ನೀನು ಇದೊಂದು ಮಾತು ಹೇಳಿದ್ದು ಕರೆಕ್ಟ್ ಅಂತ. ನಾ ಹೇಳಿದೆ, ಯಾವತ್ತು ನಾವು ಯಾವುದೇ ಒಂದು ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡುವಾಗ 10 ಲಕ್ಷ ನಮ್ಮ ಬಜೆಟ್ ಇದ್ರೆ ಆದಷ್ಟು 13 ಲಕ್ಷ 15 ಲಕ್ಷ ಇಟ್ಕೊಳ್ಬೇಕಂತ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಿಚುವೇಶನ್ ರಿಸ್ಕ್ ಬರುವಾಗ ಏನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದ್ಸಲ ಹೋಗಿ ಲೋನ್ ಕೊಡಿ, ಒಂದು 10 ಎಕ್ಸ್ಟ್ರಾ ಕೊಡಿ ಅಂತ ಕೊಡುದಿಲ್ಲ ಅವರು. ಅದೆಲ್ಲ ನೋಡುವಾಗ ನಾವು ಇದು ಲಾಕ್ಡೌನ್ ಮತ್ತು ಅಥವಾ ನೈಟ್ ಕರ್ಫ್ಯೂ ಅಂತದ್ದು ನನ್ನ ಇದರ ಪ್ರಕಾರ ಅದೊಂದು ಹೆಲ್ಪ್ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಅದು ಇನ್ನೊಂದೇನಂತ ಹೇಳಿದ್ರೆ ಜನರು ಅದನ್ನು ಸ್ವೀಕರಿಸ್ತಾರಾ ಅಂತ ಒಂದು ಕ್ವಶನ್. ಜನರು ಸ್ವೀಕರಿಸಿದ ಬಗ್ಗೆ ನಾವು ನಿನ್ನೆ ಕೂಡ ಇಲ್ಲಿ ಮಾತುಕತೆ ಮಾಡಿದೆವು. ತುಂಬಾ ಮಂದಿ ಉದ್ಯಮಿಗಳು, ಕಲಾವಿದರು ಮಾತನಾಡಿದರು. ಯಾರು ಕೂಡ ಸ್ವಾಗತ ಮಾಡಿದವರು ಇಲ್ಲ ಸರ್. ಒಂದು ಜೊತೆಗೆ ಅನೇಕ ಮಂದಿ ಸಾರ್ವಜನಿಕರು ಮಾತನಾಡಿದರು. ಯಾರೊಬ್ಬರು ಕೂಡ ಸಮರ್ಥನೆ ಮಾಡಿದವರು ಅಥವಾ ಅದನ್ನು ಸ್ವಾಗತ ಮಾಡಿದವರು ಇಲ್ಲ. ಎಸ್ ಮತ್ತೆ ಮುಖೇಶ್ ಹೆಗ್ಡೆ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹೆಗ್ಡೆ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಮುಖೇಶ್. ಈಗ ನಾವು ಕಳೆದ ಬಾರಿ ನೋಡಿದ್ದೇವೆ ಸರ್, ನೈಟ್ ಕರ್ಫ್ಯೂ ನೋಡಿದ್ದೇವೆ, ಲಾಕ್ಡೌನ್ ನೋಡಿದ್ದೇವೆ ಕೊರೋನಾ ನಿಯಂತ್ರಣಕ್ಕೆ. ಅದು ಲಾಕ್ಡೌನ್ ಕಾರಣಕ್ಕಾಗಿ ಏನು ಕೊರೋನಾ ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಈಗ ನಾವು ಮತ್ತೆ ನಮ್ಮ ಆರ್ಥಿಕತೆಯನ್ನು ಚೇತರಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು. ನಮ್ಮ ಇಕಾನಮಿ, ನಮ್ಮ ವ್ಯವಸ್ಥೆ, ನಮ್ಮ ವ್ಯವಹಾರ, ನಮ್ಮ ಬಿಸಿನೆಸ್ ಅಲ್ಲ ಈ ರೀತಿ ಮತ್ತೆ ನಾವು ನೈಟ್ ಕರ್ಫ್ಯೂ ಮಾಡ್ತೇವೆ ಅಂತ ಹೇಳಿ ಅಥವಾ ಮಾಡಿ ಜನರನ್ನು ಒಂದಷ್ಟು ಭಯ ಆತಂಕದಲ್ಲಿ ದೂಡಿ ನಾವು ಏನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಕೇಳೋದು ಮುಖೇಶ್ ಹೆಗ್ಡೆ ಅವರೇ. ಇದರಲ್ಲಿ ನಾವು ಸಾಧಿಸಲಿಕ್ಕೆ ಆಕ್ಚುಲಿ ನಾವು ಹಿಂದೆ ಹೋಗ್ತೇವೆ ಪುನಃ. ನಮ್ದು ಇಕಾನಮಿ ಇನ್ನೊಂದು ಹಿಂದೆ ಹೋಗ್ತೇವೆ ಅಂತ ನಾನು ಹೇಳ್ತಾ ಇದ್ರೆ, ಎಷ್ಟು ಹಗಲಲ್ಲಿ ಬಿಸ್ನೆಸ್ ಇದೆಯಾ ಅದೇ ಈಗ ಹೋಟೆಲ್ ಅವರಾಗ್ಲಿ ಇನ್ನೊಂದು ಬಿಸ್ನೆಸ್ ನವರಾಗ್ಲಿ ಎಷ್ಟು ರಾತ್ರಿ ಬಿಸ್ನೆಸ್ ನನ್ನು ನಂಬಿಕೊಂಡು ಇರ್ತಾರೆ. ಮತ್ತೊಂದು ಈಗ ಮದುವೆ ಸಮಾರಂಭ ಆಗಲಿ ವರ್ಷ ಎಲ್ಲ ಜೀವನದಲ್ಲಿ ಒಮ್ಮೆ ಆಗುದು ಮದುವೆ. ಸ್ವಲ್ಪ ಜನವನ್ನು ಕರೆದು ಬೇಕಿರೋ ಕರೆದು ಅವರಿಗೆ ಈಗ ಕೇಟರಿಂಗ್ ಅವರಿಗೆ ಆಗ್ಲಿ, ಮತ್ತೊಂದು ಅದನ್ನು ನಮ್ಗೆ ಕಾಯಕ ಮಾಡುವವರಿಗೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ಕಾಯಕ ಮಾಡ್ಲಿಕ್ಕೆ ಇಲ್ಲದಾಗೆ ಆಗಿದೆ ಕೆಲವು ವಿಷಯದಲ್ಲಿ. ಖಂಡಿತ ನಮ್ಗೆ ಇದಕ್ಕೆ ಇಕಾನಮಿಗೆ ಸರ್ಕಾರಕ್ಕೂ ನಷ್ಟ ಉಂಟು, ಜನರಿಗಂತೂ ತುಂಬಾ ನಷ್ಟ ಇದೆ, ಬದುಕಲಿಕ್ಕೆ ಕಷ್ಟ. ಇದು ಮುಖೇಶ್ ಹೆಗ್ಡೆ ಅವರೇ ವೈದ್ಯರು ಕೂಡ ಹೇಳುವಂತದ್ದು. ಈಗ ಸ್ವಲ್ಪ ಮೊದಲು ಡಾಕ್ಟರ್ ಕಕ್ಕಿಲಾಯರ್ ಮಾತನಾಡಿದ್ರು. ಅವ್ರು ಹೇಳ್ತಾರೆ, ನೀವು ಲಾಕ್ಡೌನ್ ಮಾಡಿ ಅಥವಾ ನೈಟ್ ಕರ್ಫ್ಯೂ ಮಾಡಿ ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಜಗತ್ತಿನ ಎಲ್ಲೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ನೀವು ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ಲಾಕ್ಡೌನು ಅಥವಾ ನೈಟ್ ಕರ್ಫ್ಯೂ ಮಾಡಿ ಅಂತ ಹೇಳುವುದೇ ಇಲ್ಲ. ಅದೊಂದು ಸಾಮಾನ್ಯದಲ್ಲಿ ಹೌದು, ಅವ್ರು ಹೇಳುದು ಸಾಮಾನ್ಯದಲ್ಲಿ ಸಾಮಾನ್ಯ ಜ್ವರ ಅದು ಎಲ್ಲರಿಗೂ ಬಂದು ಹೋಗುತ್ತೆ ಅಂತ. ಸೊ ಹಾಗಾಗಿ ನಾವು ನಮ್ಮ ಆರ್ಥಿಕತೆಯನ್ನು, ನಮ್ಮ ಸಾಮಾಜಿಕ ಜೀವನವನ್ನು ಒಂದು ಸುಸ್ಥಿರ ರೀತಿಯಲ್ಲಿ ಕೊಂಡೋಗ್ಬೇಕಂತ ಇದ್ರೆ ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬಾರದು ಅನ್ನೋದು ವೈದ್ಯರದ್ದು ಕೂಡ ಅಭಿಪ್ರಾಯ. ಸೊ ಒಂದಷ್ಟು ನಾವು ದುಡಿಯುವವರ ಪರವಾಗಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಮುಖೇಶ್ ಹೆಗ್ಡೆ ಅವರೇ, ಥ್ಯಾಂಕ್ ಯು. ಈಗ ನಿಮ್ಮ ಹಾಗೇನೆ ಉದ್ಯಮಿಗಳು ಮಾತನಾಡ್ತಾರೆ ಜನರ ಪರವಾಗಿ, ಜೊತೆಗೆ ಏನು ಎಂಪ್ಲಾಯೀಸ್ ಪರವಾಗಿ ಕೂಡ ಏನು ಅಭಿಪ್ರಾಯವನ್ನು
ಹಂಚಿಕೊಂಡಿದ್ದಾರೆ. ಈಗ ನಾನು ಮಹೇಶ್ ಕಾಮತ್ ಅವರೇ, ಎಸ್, ಈಗ ನೀವು ಆಗ ಹೇಳ್ತಾ ಇದ್ದೀರಿ ಏನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅದನ್ನು ಪುನಃ ಚೇತರಿಸಲಿಕ್ಕೆ ಅಥವಾ ಅದೊಂದು ಟ್ರ್ಯಾಕ್ಗೆ ಬರಲಿಕ್ಕೆ ಅಥವಾ ಭೂಮಿಗೆ ಬರಬೇಕಿದ್ರೆ ಅದು ಎಷ್ಟು ತ್ರಾಸ, ಎಷ್ಟು ಶ್ರಮ ಉಂಟು ಅಂತ. ಹೌದಪ್ಪ. ಏನಂತ ಹೇಳಿದರೆ ಇವಾಗ ನೋಡಿ, ಬ್ಯಾಂಕ್ ಲೋನ್ ಆಗಲಿ, ಇವಾಗ ನಮಗೆ ಕೋವಿಡ್ ಲೋನ್ ಅಂತ ಹೇಳಿ ಸರ್ಕಾರದಿಂದ ಬಂದಿದೆ. ಆದರೆ ಅದನ್ನು ಕಟ್ಟಲಿಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರೆ, 4 ತಿಂಗಳು. ಆದರೂ ಕೂಡ ಇವಾಗ ಅದರ ಇಂಟ್ರೆಸ್ಟ್ ಏನು ನಮಗೆ ವೇವರ್ ಆಗಿದೆ ನೋಡಿ, ಅದು ಮಾರ್ಚಲ್ಲಿ ಡೆಬಿಟ್ ಮಾಡಿ ಆಗಿದೆ ಅಲ್ಲ. ಹೌದು. ಸೊ ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಇವಾಗ ನೀವು ನೋಡಿದರೆ ಇವಾಗ ಮುಖೇಶ್ ಅಣ್ಣ ಅವರು ಹೇಳಿದ್ದು ಕೂಡ ಒಂದು ಮಾತಿದೆ, ಕೇಟರಿಂಗ್ ಇಂಡಸ್ಟ್ರಿ. ಹೌದು, ಕೇಟರಿಂಗ್ ಸಭೆ ಸಮಾರಂಭ ಇಲ್ಲದೆ ಅವರು ಲಾಸ್ಟ್ ಇಯರ್ ಇಡೀ ಅವರದೊಂದು ಆ ಒಂದು ಸೆಕ್ಟರೇ ಒಂದು ತುಂಬಾ ಸಂಕಷ್ಟದಲ್ಲಿತ್ತು. ಈ ವರ್ಷ ಸಭೆ ಸಮಾರಂಭಗಳು ಇನ್ನೂ ಇದು ಸೀಸನ್ ನಮಗೆ. ಈ ಥರ ಇರುವಾಗ ಲಾಸ್ಟ್ ಇಯರ್ ಹಾಲ್ ಎಲ್ಲ ಬುಕ್ ಮಾಡಿದವರು ಲಕ್ಷಾಂತರ ರೂಪಾಯಿ ಕೊಟ್ಟು ಹಾಲ್ ಬುಕ್ ಮಾಡಿದವರಿಗೆಲ್ಲ ರಿಫಂಡ್ ಸಿಕ್ಕಿದೆ. ಆದರೆ ಈ ಸರ್ತಿ ಹಾಲ್ನವರು ಕೂಡ ರಿಫಂಡ್ ಮಾಡುವುದಿಲ್ಲ ಅಂತ ಹೇಳಿ ಪೇಪರಲ್ಲಿ ಒಂದು ನೋಡಿದಾಗ ಆಗಿದೆ ಆರ್ಟಿಕಲ್. ಸೊ ಈ ತರ ಇರುವಾಗ ಅವರಾದ್ರೂ ಇಲ್ಲಿಂದ ರಿಫಂಡ್ ಮಾಡೋದು ಅಲ್ವಾ, ಅವ್ರದ್ದು ನೋಡ್ಬೇಕಾಗ್ತದೆ. ಈಗ ಟ್ಯಾಕ್ಸ್ ಅವರಿಗೆ ಬಿಟ್ಟಿದ್ದಾರಾ? ಕರೆಕ್ಟ್ ಅಲ್ವಾ? ಅವರು ಕೂಡ ಖರ್ಚು ಮಾಡುವಂಥದ್ದು, ಮೇಂಟೆನೆನ್ಸ್, ಎಲೆಕ್ಟ್ರಿಕಲ್ ಬಿಲ್, ಮತ್ತೊಂದು ಇನ್ನೊಂದೆಲ್ಲ ಅದು ಯಥಾ ಪ್ರಕಾರ ಮಾಡಲೇಬೇಕಲ್ವಾ? ಹೌದು. ಎಸ್ ಎಸ್. ನಾನು ಈ ನಡುವೆ ಸಾರ್ವಜನಿಕರು ಮಾತನಾಡಿದ್ದಾರೆ ಇವತ್ತು. ಏನಂತ ನೋಡ್ಕೊಂಡು ಬರೋಣ. ಸಾರ್ವಜನಿಕರು ನೈಟ್ ಕರ್ಫ್ಯೂ ಬಗ್ಗೆ ಮಾತನಾಡಿದ್ದಾರೆ. ಲಾಕ್ಡೌನ್ ಎಂಚ ಮಾಡ್ತಾರಲ್ಲ ನಮಕ್ ಸಮಸ್ಯೆನೆ. ಬಂಜಿಗೆ ತಿನ್ನೋಡದೆ ಬೆಂದೆ ಜಿಡ ಬಂಜಿಗೆ ತಿಂದ್ರೆ ಬಿಡೆ ತಿನ್ನೋಡೆ ಒಂದು ಬೇಲೆ ಇದ್ರೆ ಮುರಾಣಿ ಮೂಜಿ ತಿಂಗಳು ಮಲ್ತೇರು ಬಾಡಿಗೆ ಕೊರ್ರೆ ಒಂದು ಎಂಕಲ್ ನಾರಳೊಂದಿತ್ತ ಮೂಜಿ ತಿಂಗಳು ಎಂಚ ಒಂದು ಬಂಜಿಗೆ ಒಂದು ಮಾಡ್ಬಿಡು ಮಲ್ಲೆ ಇತ್ತೆ 750 ನೆನ್ನೆ ಡಬ್ಬೆ 1980 ಕಟ್ಲೆಟ್ 60 ಇತ್ತು ನಾನು ಊದಾತರು ಎಂಚ ಮಾರು ಎಂಚ ನಮ್ಮ ಒಂದು ಮಾಡ್ಬಿಡು ಮಲ್ಲೆಗೆ ಇಂಚ ದುಂಬು ಪೂರ ಇತ್ತನೆ ಇತ್ತೆ ಇದು ಕಾಸ್ಟ್ಲಿ ರೇಟ್ ಅದು ನಮ್ಮ ಬದುಕಲು ಪೂರ ಏರ್ ಮಾಲ್ತನಲ್ಲ ಮಲ್ಲಾಕ್ಲೆ ತೊಂದರೆ ಬೆಟ್ಟು ಪೂರ ಪಾಪದಾಕ್ಲಿಗೆ ಗೊತ್ತುಂಡೆ ಮಲ್ಲಾಕ್ಲೆ ಉಂಡು ಪಾಪದಾಕ್ಲು ಓಡೆ ಬೂಪಿನ ಮಲ್ಲೆ ಮೊಕ್ಕಲು ಲಾಕ್ಡೌನ್ ಅಲ್ಲಿ ಬೇರೆ ಪಾಪದಾಕ್ಲು ಸೈ ಓಡೆ ನಾನ ಅವೇ ಪರಿಸ್ಥಿತಿ ಎಂಜಿನ ಗೊತ್ತುಂಡೆ ಸೈಪಿನೇ ಪರಿಸ್ಥಿತಿ ನಾನು ಬರ್ತೀನಿ ಪಾಪದಾಕ್ಲಿಗೆ ಅವೇ ನಾನು ಓಡ ಬರ್ತೀನಿ ಮೂಲ ಬರ್ತೀನಿ ಮೊಕ್ಕಲು ನಾಡು ಕಾರ್ಪೊರೇಷನ್ ಲಕ್ಕಲೆ ಪೋಲೆ ಉಂತುಲೆ ಅಂದು ಓಡದ ಏನ ಮಲ್ತನಲ್ಲ ಓಲ್ ಬೋಂಡಲ್ಲ ಸಮಸ್ಯೆನೆ ಇರ್ ಬಾಡಿಗೆ ರೆಂಟ್ಗೆ ಏನ್ರೆ ಬೋಂಡ್ ಹಾಕ್ಲಿಕ್ಕೆ 5 ಲಕ್ಷ ಡಿಪಾಸಿಟ್ ಕೊರ್ಲೆ 50,000 ಬಾಡಿಗೆ ಕೊರ್ಲೆ ಅನ್ಬೇರೆ ಓಡೆ ಬೋಪಿನ ಹೆಂಗ್ ಬಲ್ಲೆ ಆಪುಜಿ ಜೀವನ ಮಲ್ಪನ ಭಾರಿ ಕಷ್ಟ ಆದ್ರೆ ಇಲ್ಲಾಡು ಜೋಕುಲು ಒಂಜಿ ನರಮನೆ ಆಗಿತ್ತೆ ತಿಂಗಳು 20,000 ಇತ್ತನಲ್ಲ ಆಗಿ ಜೀವನ ಬೋಪುಜಿ ಎಂಚ ಬೋಪುಡು ಮಲ್ಲೆ ಇರು ಬಕ್ಕ ಬುಡದಿ ಜೋಕ್ಲೇನು ಪತ್ತ ಸಾಂಕು ನಂದೆ ಹಾಕಲು ಪೂರ ರೇಟ್ ಜಾಸ್ತಿ ಆಡ ಎಂಚ ಜೀವನ ಎಂಜೆಲ್ಲ ಜೀವನ ಜನ ಒಂಚೂರು ಖಾಲಿ ಜನ ರಶ್ ಇಜ್ಜಿ ಬಣ್ಣದ ಕೆಲವು ರಾತ್ರಿಗೆ ಒಂಚೂರು ತಿರುಗುನ ರೌಂಡ್ ಹಾಕುದು ಒಂಜಿ 10 ಗಂಟೆ ಮುಟ್ಟ ಅವು ಆ ಟೈಮ್ ಹಿಡಿದು ದಾಯಿಗೆ ಕರ್ಪಿ ಪಕ್ಕಡೆ ವೇಸ್ಟ್ ಅತಿ ಅವು ನಿಜವಾದ ರಾತ್ರಿಗೆ ರಿಸ್ಕಿಗೆ ಅವು ಬೇರೆದಾಗಲೇ ಬೇರೆ ಇಜ್ಜಿ ಜನ ತಿರುಗುಜೇದು ಜನ ಪೋಡ್ದು ಬೇರೆಗೆ ಬರ್ಬು ತಿಂದ್ರೆ ಬರ್ಬುಜೇದು ಐಟಮ್ ಅಲ್ಲಿ ತಿನ್ನ ಲಾಸ್ ನಂಗೆ ಐಟಮ್ ಪೂರ ಒರಿಯುಂಡು ಅವೇ ದಾಯಿಗೋಸ್ಕರ ರಾತ್ರಿ ಕರ್ಪಿ ಮಲ್ತು ದಾದ ಮಲ್ಪೇರುಂಡು ಪುಳೆಗಂಡ 5 ಗಂಟೆ ಕೂಡ ರಿಲೀಜಿಗೆ ಆ ಕರ್ಪಿ ಬೋಡ ಒಂದು ಜನಕ್ಕೆ ಉಪದ್ರನಿ ಅಂಜದಾಲ ಇತ್ತಂದ್ರೆ ಕ್ಲಿಯರ್ ಆದ ಬಗೆಯಲ್ಲೇ ಒಂಜಿ ಕಂಟ್ರೋಲ್ ಮಲ್ಪುನೆಟ್ಟೆ ಕರ್ಪಿ ಅಗತ್ಯ ಬಣ್ಣದಿ ಸಿಸ್ಟಮ್ನೇ ಒಂಚೂರು ಸ್ಟಿಕ್ ಮಾಡ್ತಾನ ಇದು 10 ಗಂಟೆ ಇರೋದು ಪಕ್ಕದ ಕರ್ಫ್ಯೂ ಜನಕ್ಕೆ ಅದಲ್ಲ ಉಪಕಾರ ಆಯ್ತಲ್ಲ ಇಜ್ಜಿನ ಇತ್ತು ಜಾಯ್ ಬಣ್ಣಾಗ ರಾತ್ರಿ ಪೋಪಿನಕ್ಲೆ ಬರ್ಪಿನಕ್ಲೆ ಬಂಗನೆ ಪಕ್ಕ ಬೋಡಿದೆ ಕೊಡುತ್ತಂದ್ರೆ ನೆಟ್ಟು ಎಂಜಿನ್ ಉಂಟು ರಾತ್ರಿ ಅನ್ನ ಪೂರ ಇಲ್ಲಡೆ ಹೋಗ್ತೀರಿ 7 ಗಂಟೆ ಇರ್ಬೋದು ಮತ್ತು ಎಂಕ್ಲ ಅಜ್ಜನೆ ಎಂಕ್ಲೆ ರಾತ್ರಿ 7 ಗಂಟೆ ಬಿಟ್ಟು ಅನ್ನಗಂದ್ರೆ ಮುರ್ಬಿಟ್ಟು ಅನಮಾನಿ ಪೂಜಿ ಪಕ್ಕ 10 ಗಂಟೆ ಬಿಟ್ಟದ ಕರ್ಫ್ಯೂ ಇರ್ತದೆ 10 ಗಂಟೆ ಪಕ್ಕದ ಇಂಜಿನೇ ಕರ್ಫ್ಯೂ ಆಯ್ತದಲ್ಲ ಪ್ರಯೋಜನ ಅಂಚಿನ ತೋಜನ ಎಂಕ್ಲೆಗೆ ಗೊತ್ತಾಗ ಒಂಜಿ ಪಾಡುಡು ನಮ್ಮ ಇತ್ತಿನ ಪೂರ ಇದು ಪಿದೇದಕ್ಕಲು ಬನ್ನಾಕ ಮಾಸ್ಕ್ ಎಲ್ಲ ಪಾಡುಜೇರು ಅವೇನು ಒಂಚೂರು ನಮ್ಮ ಇನ್ನೇನು ಮಲ್ಪೋಡು ಅಂತೆ ಮಾಸ್ಕ್ ಪಾಡಿಲೆಕ್ಕನೆ ಮಲ್ಪೋಡು ఒక ನಮ್ಮ ಪಬ್ಲಿಕ್ಲ ಇನ್ನು ಮಲ್ಪೋಡು ಪಬ್ಲಿಕ್ಲ ನಮ್ಮ ಇನ್ನು ಕೊರೋಡು ಪಪ್ಪುಟೆಲ್ಲ ಕೊರೋಡು ఒక ಮಹಾನಗರ ಪಾಲಿಕೆ ದಕ್ಕಲ್ಲ ಚೂರು ಚೆಕಿಂಗ್ ಮಲ್ಪೋಡು ಪೂರ ಹೋಟೆಲ್ ಬೊಕ್ಕ ರೋಡು ಬೊಕ್ಕ ಮೈದಾನ ಬೊಕ್ಕ ರೋಡು ಪೋನಾಗ 5 ಜನ 10 ಜನ ಉಪ್ಪೇರು ಐಟ್ ಮಾಸ್ಕ್ ಎಲ್ಲ ಇಜ್ಜಿ ಎಂಜಿ ಏರಕ್ಕೋಸ್ಕರ ನಮ್ಮ ಜನಕ್ಕಳಿಗೋಸ್ಕರ ಗತ್ತೆ ಆತೇನೆ ರಾತ್ರಿ 10 ಗಂಟೆ ಹಿಡಿದು 5 ಗಂಟೆ ಮುಟ್ಟ ದಾಳ ಸೇಫ್ಟಿ ಇಚ್ಚಿ ಮಕ್ಕೊಂಜಿ ವಿಷಯ ಹೆಂಚಿನ ಗೊತ್ತಿದೆ ನಮ್ಮ ಈ ಕಾಂಡೆ ಹಿಡ್ದು ನಮ್ಮ ಡ್ಯೂಟಿ ಅಂದರೆ 8 ಗಂಟೆ ಹಿಡ್ದು ಬೈಯಾಗ 8 ಗಂಟೆ ಮುಟ್ಟ ಐಕ್ ನಮ್ಮ ಸೇಫ್ಟಿ ಮಲ್ಪೋಡು
ಮೇನ್ ಅವೈನ್ ಸೇಫ್ಟಿ ఒక సేఫ్టీ మల్పుడు ఒక గుంపు ఇందు మల్పున ఇందులో మార్కెట్లో పోయినాకల రష్ ಉಪ್ಪುಂಡು ಅವೇನು ಇಂದು ಮಲ್ಪುಡು ಪೂರ ಅಂಗಡಿ ದಕ್ಕಲೆಲ್ಲ ನಮ್ಮ ಸಾರ್ವಜನಿಕಲ ಐಕ್ ಒಗ್ಗಟ್ಟು ಕೊರಡು. ಎಸ್, ಇದು ಏನು ಸಾರ್ವಜನಿಕರು ಮಾತನಾಡಿರುವಂಥದ್ದು, ಮಹಿಳೆ ಮಾತನಾಡಿದ ಒಂದು ಆಕ್ರೋಶವನ್ನು ನಾವು ನೋಡಿದೆವು. ಏನು ಮುಖೇಶ್ ಹೆಗ್ಡೆ ಅವರು ಕೂಡ ಹೇಳಿದರು, ನೀವು ಕೂಡ ಹೇಳಿದ್ರಿ ಆರಂಭದಲ್ಲಿ, ಅಂತಿಮವಾಗಿ ಕಟ್ಟಕಡೆಯ ದುಡಿಯುವವನ ಕಷ್ಟ ಎಷ್ಟು ಇರುತ್ತೆ ಅಂತ ಅವರು ಆ ರಸ್ತೆಯಲ್ಲಿ ನಿಂತು ಅದನ್ನು ಹೇಳಿದ ನಾವು ಕೇಳಿದೆವು. ಆ ಕೊನೆಗೆ ಆಟೋದವರು ಮಾತನಾಡುವ ಕೂಡ ಒಂದು ಜಾಗೃತಿ ಅನ್ನೋದನ್ನು, ಅವೇರ್ನೆಸ್ ಅನ್ನೋದನ್ನು ನೋಡಿ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಜನ. ಇಟ್ ಮೀನ್ಸ್ ನೀವು ಒಳ್ಳೆಯ ರೀತಿಯಲ್ಲಿ ಕನ್ವಿನ್ಸ್ ಆಗುವ ರೀತಿಯಲ್ಲಿ ನೀವು ಜಾಗೃತಿ ಮಾಡುವುದನ್ನು ಅಥವಾ ಅವೇರ್ನೆಸ್ ಅನ್ನು ಹೇಳಿದರೆ ಖಂಡಿತವಾಗಿ ತಿಳ್ಕೊಳ್ತಾರೆ. ನಾವು ಬಲಪ್ರಯೋಗ ಮಾಡಿ ಹೇಳಿದರೆ ಜನ ಅದಕ್ಕೆ ಮಾಡೋದಿಲ್ಲ. ಮತ್ತೆ ಸುಮ್ಮನೆ ವದಂತಿಗಳನ್ನು ಹಬ್ಬಿಸಿ ಸುಮ್ಮನೆ ಭಯ ಹುಟ್ಟಿಸಿ ಏನು ಕೊರೋನಾ ಬಂದವರೆಲ್ಲ ಸತ್ತೋಗ್ತಾರೆ ಅಂತ ಹೇಳಿ ನೀವು ವದಂತಿಗಳನ್ನು ಹಬ್ಬಿದ್ರೆ ಅದನ್ನು ಜನ ನಂಬೋಲ್ಲ. ಯಾಕಂದ್ರೆ ನಮ್ಮ ಮಾಧ್ಯಮಗಳು ಕಳೆದ ಇಡೀ 1 ವರ್ಷದಿಂದ ಅದನ್ನೇ ಮಾಡಿದ್ದು. ಕೋವಿಡ್ ಅದೇನು ಮರಣ ಮೃದಂಗ ಅಂತ ಜನಕ್ಕೆ ಗೊತ್ತಾಯ್ತು, ಏನು ಅದೇನಷ್ಟು ಸಾಯುವಂಥದ್ದು ಅಲ್ಲ ಅಂತ. ನೀವು ಆರಂಭದಲ್ಲೇ ಎಸ್ ಇದು ಇಂಥ ಫೀವರ್ ಇಷ್ಟು ದಿವಸ ಬರುತ್ತೆ, ಈಗ ಡಾಕ್ಟರ್ ಹೇಳಿದ್ರು ನೋಡಿ. ಸೊ ಅದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಹೋದ್ರೆ ಜನ ಕೂಡ ಅದೇ ಲೆವೆಲ್ ಆಫ್ ಥಿಂಕಿಂಗ್ ಅಲ್ಲಿ ಅರ್ಥ ಮಾಡಿಕೊಳ್ತಾರೆ, ಮತ್ತೆ ಅದಕ್ಕೊಂದು ರಿಯಾಕ್ಷನ್ ಕೊಡ್ತಾರೆ. ನಾವು ನಮ್ಮ ಮಾಧ್ಯಮಗಳು ವದಂತಿಗಳು ಸುಳ್ಳುಗಳನ್ನೇ ಹಬ್ಬಿತ್ತು. ಸೊ ಹಾಗಾಗಿ ಇವತ್ತು ಸರ್ಕಾರ ಏನು ಹೇಳಿದ್ರು ಕೂಡ ಜನ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಇವತ್ತು ಮಾಧ್ಯಮ ಹೇಳಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಇಂಥ ಸನ್ನಿವೇಶ ಉಂಟು ಸರ್. ಏನು ನಾವು ಮಾಡಬೇಕಂತ ಈ ಒಂದು ಸಾರ್ವಜನಿಕರಲ್ಲಿ ಆ ಲೇಡಿ ಒಂದು ಮಾತಾಡಿದ್ರು. ಹೌದು, ಕ್ಯಾಂಟೀನ್ ನಡೆಸ್ತಾ ಇರುವವರು ನೋಡಿ, ಅವರು ಹೇಳ್ತಾರೆ ರೇಟ್ ದುಪ್ಪಟ್ಟಾಗಿ ಹೋಗಿದೆ, ನಮಗೆ ನಾಳೆ ಬದುಕಲಿಕ್ಕೆ. 2 ವಿಚಾರ ಹೇಳಿದ್ರು. ಒಂದು ಪ್ರೈಸ್, ರೇಟ್. ಇವಾಗ ನೀವು ನೋಡಿದ್ರೆ ಇವಾಗ ಎಲ್ಲ ಐಟಮ್ 25-30% ಜಾಸ್ತಿ ಬೆಲೆ ಆಗಿದೆ. ಇನ್ನೊಂದು ಹೇಳಿದವರು 20,000 ಇದ್ರೂ ಕೂಡ ಒಬ್ಬರಿಗೆ ಬದುಕಲಿಕ್ಕೆ ಕಷ್ಟ. ಸೊ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರ ಏನು ಲಾಕ್ಡೌನ್ ಅನ್ನು ಹೇರಿದ್ರೆ ಅಥವಾ ಇಂಥ ನೈಟ್ ಕರ್ಫ್ಯೂ ಹೇರಿದ್ರೆ ಪ್ರೈವೇಟ್ ಸೆಕ್ಟರ್ ಉದ್ದಿಮೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ 20,000 ಅಂತೂ ಬಿಡಿ, 10,000 ಬಂದರೆ ಅವರು ಜೀವನ ನಡೆಸುವುದು ಹೇಗೆ? ಖಂಡಿತ ಅಲ್ಲ. ಈ ರೀತಿ ನೈಟ್ ಕರ್ಫ್ಯೂ ಅಥವಾ ಪ್ರತಿಬಂಧಕಾಜ್ಞೆಗಳು ನಿಷೇಧಾಜ್ಞೆಗಳೆಲ್ಲ ಮಾಡ್ತಾ ಹೋದ್ರೆ ಈಗ ಉದ್ದಿಮೆದಾರನ ಕೈಯಲ್ಲಿ, ಎಂಟರ್ಪ್ರಿನರ್ ಕೈಯಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಅವನು 10,000 ರೂಪಾಯಿ ಆದ್ರೆ ಕೊಡೋದು ಹೇಗೆ ಸರ್? ಹೌದು, ಅದೇ ಕಷ್ಟ. ಇವತ್ತಿದು ಇನ್ನೊಂದೇನಂದ್ರೆ ಇವಾಗ ಡಾಕ್ಟರ್ ಕಕ್ಕಿಲ ಅವರು ಕರೆಕ್ಟಾಗಿ ಒಂದು ಪಾಯಿಂಟ್ ಬೈ ಪಾಯಿಂಟ್ ವಿಶ್ಲೇಷಣೆ ಹೇಳಿದ್ದಾರೆ. ಪ್ರಿಕಾಷನ್ ಹೇಗೆ ತಗೊಳ್ಬೇಕು, ಹಾಗೆ ರೋಗ ಅಂದರೆ ಆಲ್ರೆಡಿ ಈಗ ಡಯಾಬಿಟಿಸ್ ಇದ್ದವರಾಗಲಿ ಅಥವಾ ಶ್ವಾಸಕೋಶದ ಏನಾದರೂ ರೋಗ ಇದ್ದವರಾಗಲಿ ಅವರು ಏನು ಮಾಡಬೇಕು. ಅದೇ ರೀತಿ ನೀವು ಪಲ್ಸ್ ಆಕ್ಸಿಮೀಟರ್, ಇದು ಲಾಸ್ಟ್ ಇಯರ್ ಕೂಡ ಪ್ರಚಲಿತವಾಗಿದೆ. ಏನಂದರೆ ನೀವು ಪಲ್ಸ್ ಆಕ್ಸಿಮೀಟರ್ ಮನೇಲಿ ಇಟ್ಕೊಳ್ಳಿ, 95ಗಿಂತ ಕಡಿಮೆ ಬಂದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ಸಿಂಟಮ್ಸ್ ಇದ್ದವರು ಮನೆಯಲ್ಲಿ ಡಾಕ್ಟರ್ನು ಕನ್ಸಲ್ಟ್ ಮಾಡದೆ ಮನೆಯಲ್ಲೇ ಒಂದು ಮದ್ದು ಮಾಡಿಕೊಂಡು ಇದೊಂದು ಇನ್ನು ಇಂಪಾರ್ಟೆಂಟ್ ಆದ ವಿಚಾರ. ಯಾಕೆಂತ ಹೇಳಿದರೆ ಪ್ರಿಕಾಷನ್, ಈಗ ಸಿಂಟಮ್ಸ್ ಇದ್ದ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡೋದಿಲ್ಲ. ಇಂಥವರು ಆ್ಯಕ್ಚುಲಿ ನಾವು ಕ್ಯಾರಿಯರ್ಸ್ ಅಂತ ಹೇಳ್ಬೋದು. ಅಂದರೆ ಅವರು ಕೊರೋನಾವನ್ನು ಸ್ಪ್ರೆಡ್ ಮಾಡುವ ರಾಯಭಾರಿಗಳು. ಈಗ ಡಾಕ್ಟರ್ ಕೂಡ ಅದು ನಾವೀಗ ಪೂರ್ತಿ ತೋರಿಸಿಲ್ಲ. ಆ ಶೋ ಏನು ಡಾಕ್ಟರ್ ಮಾತಾಡಿದ ಸಂಪೂರ್ಣ ಅರ್ಧ ತಾಸಿನ ವಿಡಿಯೋ ಅದು ನಮ್ಮ ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ. ನೀವು ನಾನು ವೀಕ್ಷಕರಿಗೆ ಹೇಳುವಂಥದ್ದು, ನೀವು V4 ಸ್ಟ್ರೀಮಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನಮ್ಮ www.v4news.com ಅಂತ ಕೊಟ್ಟರು ಕೂಡ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಮಾತಾಡಿದರು ಅವರು. ನೀವು ಹೇಳಿದ ವಿಚಾರಣೆ ಎಸ್, ಒಬ್ಬನಿಗೆ ಕೋವಿಡ್ ಲಕ್ಷಣ ಉಂಟು ಅಂತ ಹೇಳಿದ್ರೆ ಅವನು ಈಗ ನಮಗೊಂದು ನಾಗರಿಕ ಪ್ರಜ್ಞೆ ಅಂತ ವಿವೇಚನೆ ಅಂತ ಬೇಕಲ್ವ ಸರ್? ನಾವೆಲ್ಲವನ್ನು ಏನು ಟೀಕೆ ಮಾಡ್ತೇವೆ, ಪ್ರಶ್ನೆ ಮಾಡ್ತೇವೆ, ಸರಿ ನಾನೇನು ಮಾಡ್ತೇನೆ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ಡಾಕ್ಟರ್ ಕೂಡ ಅದನ್ನೇ ಹೇಳುವಂಥದ್ದು. ನಿಮಗೆ ಕೋವಿಡ್ ಲಕ್ಷಣ ಇದ್ದರೆ ನೀವು ಮನೆಯಲ್ಲಿ ಕೂತ್ಕೊಳ್ಳಿ. ನೀವು ಇಲ್ಲ ನನಗೆ ಆ ಸಮಾರಂಭಕ್ಕೆ ಆ ಮದುವೆಗೆ ಹೋಗಿ ಆಗಬೇಕಂತ ಹೇಳಿ ಅಲ್ಲಿ ಹೋಗಿ ಮಾಡುವಂಥದ್ದು ಏನು, ನೀವು 10 ಜನಕ್ಕೆ ಸ್ಪ್ರೆಡ್ ಮಾಡಿ ಬರ್ತೀರಿ. 10 ಜನಕ್ಕೆ ಸ್ಪ್ರೆಡ್ ಮಾಡಿ ಬರ್ತೀರಿ. ಅಲ್ಲಿ ಮಾಸ್ಕೂನು ಹಾಕೋದಿಲ್ಲ, ಸ್ಯಾನಿಟೈಸೇಷನ್ ಮಾಡೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸು ಮೇಂಟೈನ್ ಮಾಡೋದಿಲ್ಲ. ಸೊ ನೀವು ಹೇಳಿದ ಮಾತನ್ನೇ ಏನು ಡಾಕ್ಟರ್ ಕಕ್ಕಿಲ ಅವರು ಉಲ್ಲೇಖ ಮಾಡಿದ್ದು. ಇವಾಗ ಏನಂತ ಹೇಳಿದ್ರೆ ಪ್ರಾಥಮಿಕ ಕೇಂದ್ರದಲ್ಲಿ, ಪ್ರೈಮರಿ ಸೆಂಟರ್ ಅಲ್ಲಿ ನಮ್ಗೆ ಏನಾದ್ರು ಡೌಟ್ ಇದ್ರೆ ಆವಾಗಲೇ ಟೆಸ್ಟ್ ಮಾಡಿ ಕೊಡ್ತಾರೆ. ಅದು ಮಾಡಬೇಕು, ಫ್ರೀ ಆಫ್ ಕಾಸ್ಟ್. ಅದು ಕೂಡ ಮಂಗಳೂರು ಸಿಟಿಯಲ್ಲಿ ಒಂದು 4-5 ಕಡೆ ಪ್ರಾಥಮಿಕ ಸಂಘ ಇದೆ. ಹೆಲ್ತ್ ಸೆಂಟರ್ಗಳಲ್ಲಿ, ಹೆಲ್ತ್ ಸೆಂಟರ್ ಇದೆ, PHC ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಇವತ್ತು ಎಲ್ಲ ಸೌಲಭ್ಯಗಳು ವ್ಯವಸ್ಥೆಗಳು ಎಲ್ಲವೂ ಇದಾವೆ.
ಆದರೆ ಜನ ಸ್ವಲ್ಪ ನಾಗರಿಕ ಪ್ರಜ್ಞೆಯನ್ನು ನಾವು ತೋರಿಸಬೇಕಾಗಿದೆ, ಆ ರೀತಿ ವಿವೇಚನೆಯಿಂದ ವರ್ತಿಸಬೇಕಾಗಿದೆ. ನಮ್ಮ ಕರ್ತವ್ಯಗಳು ಒಂದಷ್ಟು ಇದಾಗ ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಆದರೆ ಎಸ್ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೊಡಿಯಾಲ್ ಬೈಲ್ ಅವರೇ. ನಮಸ್ಕಾರ. ನೈಟ್ ಕರ್ಫ್ಯೂ ಬಗ್ಗೆ ನಾವು ನಿನ್ನೆಯಿಂದ ಮಾತಾಡ್ತಾ ಇದ್ದೇವೆ ವಿಜಯಣ್ಣ. ಎಸ್, ಏನ್ ಹೇಳ್ತೀರಿ? ನಾವು ತುಂಬಾ ಮಾತಾಡಿದ್ದೇವೆ ನಿನ್ನೆಯಿಂದ. ಹೇಳಿ, ನೀವು ಕಲಾವಿದರು, ಕಲಾ ಸಂಘಟಕರು, ನಿರ್ದೇಶಕರು, ನಾಟಕ ತಂಡವನ್ನು ಮುನ್ನಡೆಸ್ತಾ ಇರುವವರು. ಎಸ್, ನಿಮ್ಮ ಕಷ್ಟ ಸುಖವನ್ನು ಹೇಳಿ ಸರ್. ಎಸ್ ಹೇಳಿ. ಏನ್ ಹೇಳಲಿಕ್ಕೆ ಬಯಸ್ತೀರಿ ನೈಟ್ ಕರ್ಫ್ಯೂ ಬಗ್ಗೆ ಸರ್? ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ಇದಕ್ಕೆ ಮಾತಾಡ್ಬೇಕು ನಮ್ಮ ಜನಪ್ರತಿನಿಧಿಗಳು. ಅವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತಾಡ್ತಾರೆ, ಅದು ಒಪ್ತೇನೆ ನಾನು, ಅದಕ್ಕೆ ಪರ್ಮಿಷನ್ ಕೊಡ್ಬೇಕಂತ ಹೇಳಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಕೇಳೋದು ನಾನು. ಖಂಡಿತ. ಈಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಎಲ್ಲ ಯಕ್ಷಗಾನ ಆಗ್ಲಿ ಧಾರ್ಮಿಕ ಕಾರ್ಯಕ್ರಮ ಎಲ್ಲವನ್ನು ಕೇಳಿದ್ದಾರೆ. ಆದ್ರೆ ನಾಟಕವನ್ನು ಅವರು ಅಸ್ಪೃಶ್ಯರಾಗಿ ದೂರ ಇಟ್ಟು ಬಿಟ್ಟಿದ್ದಾರೆ. ನಾನು ಶಾಸಕರಿಗೆ ಫೋನ್ ಮಾಡಿದೆ, ಅವಾಗ ಅವರು ಸಿಗ್ಲಿಲ್ಲ, ಮೀಟಿಂಗ್ ಅಲ್ಲಿ ಇದ್ರು. ನಾನು ಹೇಳುದೇನಂತ ಹೇಳಿದ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ದೂರ ಇಡಬಾರ್ದು, ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅವ್ರ ಹತ್ರ ಅಷ್ಟೇ. ಈಗ ಇದು ವಿಜಯಣ್ಣ ಹೇಳಿ. ನಾಟಕದವರ ಕಷ್ಟ ಏನಂತ ಕೇಳುದು ನಾನು ಕೂಡ ಮಾತಾಡಿದ್ದು, ವೇದವಾಸ್ ಕಾಮತ್ ಕೂಡ ಮಾತಾಡಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಯಕ್ಷಗಾನದ ಬಗ್ಗೆ ಮಾತ್ರ. ಹಾಗಾದ್ರೆ ಅವರಿಗೆ ನಾಟಕದವರು ಬೇಡವಾ? ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಬೇಡವಾ? ನಮ್ಮೊಂದಿಗೆ ಅವರು ಪ್ರತಿ ನಾಟಕ ಆಗುವಾಗ ಹೆಚ್ಚಿನ ನಾಟಕದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ನಮ್ದೇ ಯಾಕೆ ನೆನಪಾಗ್ಲಿಲ್ಲ ಅಂತ ಹೇಳುವಂತದ್ದು ಬೇಜಾರಾಯ್ತು. ಅದಕ್ಕೆ ನಾನು ಕಾಲ್ ಮಾಡಿದೆ, ಅವ್ರು ಮೀಟಿಂಗ್ ಅಲ್ಲಿ ಇದ್ರು ಅವರು. ಈಗ ಮತ್ತೆ ನಮ್ಮ ಜಿಲ್ಲಾಧಿಕಾರಿ ಅವರು ಈ ಹಿಂದೆ ಏನು ಗೊತ್ತುಂಟಾ, ನಮ್ಮ ಜಿಲ್ಲೆಗೆ ವಿದೇಶಿ ಕಂಪನಿಗಳು ಬರುವಾಗ ಆಗ ನಮ್ಮ ನೆಲ ಜಲ ಸಂಸ್ಕೃತಿ ನಾಶ ಆಗುವಾಗ ಜಿಲ್ಲಾಧಿಕಾರಿ ಅವರು ತುಳುನಾಡಿನ ಜೊತೆಗೆ ನಿಲ್ಲಿಲ್ಲ. ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಾಶ ಆಗ್ಲಿಕ್ಕೆ ಕೂಡ ಅವರು ನಮ್ಮ ಜೊತೆ ನಿಲ್ಲೋದಿಲ್ಲ ಯಾರು ಕೂಡ. ಇದು ಬೇಜಾರಾಗ್ತದೆ ಅಷ್ಟೇ. ಅವರಿಗೆ ನಮ್ಮ ಜಿಲ್ಲೆಯ ಸಂಸ್ಕೃತಿ ಅಥವಾ ಯಾವ್ದಾದ ಅವರಿಗೆ ಅಗತ್ಯ ಇಲ್ಲ. ಅಲ್ಲಿ ಖರ್ಚು ಹೇಳಿದ ಕೂಡ ಇಲ್ಲಿ ಬಂದ್ ಅಂತ ಹೇಳಿ ಆರ್ಡರ್ ಮಾಡಿ ಬಿಡ್ತಾರೆ. ನಾವೀಗ ಏನು ಈ ಬಗ್ಗೆ ಮಾತಾಡುದಿಲ್ಲ. ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿಕೊಂಡು ಇದಕ್ಕೆ ಏನಂತ ನಿರ್ಧಾರ ಬಂದ ನಂತರ ನಾವು ಕಲಾವಿದರು ನಾವು ಒಟ್ಟಾಗ್ತೇವೆ. ನಾವು ಏನಂತ ಹೇಳಿ ಇದಕ್ಕೆ ಉತ್ತರ ಕೊಡ್ತೇವೆ. ನಾವು ನಮ್ಮ ಬಗ್ಗೆ ಮಾತಾಡಿದ ಒಬ್ಬರೇ ಶರಣ್ ಪಂಪಲ್ ಮಾತ್ರ, ಬೇರೆ ಯಾರು ಮಾತಾಡ್ಲಿಲ್ಲ. ಒಬ್ಬರಾದ್ರೂ ಮಾತನಾಡಿದ್ರು. ಈಗ ವಿಜಯಣ್ಣ ಈಗ ಜಿಲ್ಲಾಧಿಕಾರಿಗಳಿಗೆ ಅರಿವು ಇರ್ಬೇಕಿತ್ತು. ಈಗ ಉಡುಪಿಯವರಾಗ್ಲಿ ಇಲ್ಲಿಯವರಾಗ್ಲಿ ಅರಿವು ಇರ್ಬೇಕಿತ್ತು. ಇಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಯಕ್ಷಗಾನ ನಾಟಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮಂತಿಕೆಯಲ್ಲಿ ಇದೆ. ಅರ್ಥ ಆಯ್ತಾ? ಈಗ ಏಕಾಏಕಿ ನಂತರ ಬಂದ ಕಾರ್ಯಕ್ರಮ ವಿಜಯಣ್ಣ ಇದು ಕಲಾವಿದರ ಪಾಡು ಏನು? ಈಗ ಕಳೆದ ಸಾರಿ 2,000 ರೂಪಾಯಿ 10 ತಿಂಗಳಿಗೆ ಎಲ್ಲರಿಗೆ ಕೊಟ್ರು. ಅದು ಎಲ್ರಿಗೂ ಕೊಡ್ಲಿಲ್ಲ, ಬಿಡಿ. ಅದು ಬಂದ್ ಮಾಡ್ಲಿ, ಎಲ್ಲ ಕಲಾವಿದರಿಗೆ ತಿಂಗಳಿಗೆ ಇಷ್ಟ ಅಂತ ಹೇಳಿ ಸರ್ಕಾರದಿಂದ ಅವರು ಇದು ಕೊಡ್ಲಿ, ಏನು ಪರಿಹಾರ. ಈಗ ಒಂದು ಸಂಸ್ಕೃತಿಯಾಗಿ ಒಂದು ಕಲೆಯಾಗಿ ನೋಡೋದು ಕರೆಕ್ಟ್. ಅದನ್ನು ಏನು ನಾವೆಲ್ಲರೂ ಸಮರ್ಥನೆ ಮಾಡಬೇಕು, ಬೆಂಬಲಿಸಬೇಕು. ಈಗ ಒಂದು ಪ್ರೊಫೆಷನಲ್ ಟೀಮ್ ಆಗಿ, ನೀವೊಂದು ವೃತ್ತಿಪರ ಟೀಮ್ ಆಗಿ ನಾಟಕವನ್ನು ಕಟ್ಟಿಕೊಂಡು ವ್ಯವಹಾರ ಮಾಡ್ತೀರಿ, 100 ಜನಕ್ಕೆ ಅನ್ನ ಕೊಡ್ತೀರಿ. ಈಗ ನಿಮಗೆ ಈ ರೀತಿ ರಾತ್ರಿ ನೈಟ್ ಕರ್ಫ್ಯೂ ಮಾಡಿದ್ರೆ ನಾಟಕಕ್ಕೆ ಅವಕಾಶ ತಪ್ಪಿ ಹೋದ್ರೆ ಏನ್ ಪರಿಹಾರ? ಏನ್ ಪರಿಹಾರ ಏನ್ ಗೊತ್ತಿಲ್ಲ. ನಮ್ಗಿಂತ ಹೆಚ್ಚು ಸಂಘಟಕರು ಇದರಲ್ಲಿ ಇದಾಗ್ತಾರೆ, ಸಫರ್ ಆಗ್ತಾ ಇದ್ದಾರೆ. ಸಂಘಟಕರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಕಳೆದ ಸರಿ ಪೋಸ್ಟ್ಪೋನ್ ಆಗಿ ಅವರು ನಷ್ಟ ಅನುಭವಿಸಿದ್ದಾರೆ, ಬ್ಯಾನರ್ ಹಾಕಿ ಅಥವಾ ಇತರ ವ್ಯವಸ್ಥೆಗಳನ್ನು ಮಾಡಿ. ಈ ಸಲ ಪುನಃ ಈಗ ಆಗ್ತಾ ಇರೋದು ಯಾರಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಕ್ಯಾನ್ಸಲ್ ಆದವರು ಮಾಡ್ತಾ ಇರೋದು ಶೋಸ್ ಈಗ ಆಗ್ತಾ ಇರೋದು. ಅವರ ಕಷ್ಟವನ್ನು ಯಾರ ಹತ್ರ ಅವ್ರು ಹೇಳಿ? ನಮ್ಗಿಂತ ಜಾಸ್ತಿ ಸಂಕಷ್ಟಕ್ಕೆ ಈಡಾಗೋದು ಅವರು. ಕಲಾವಿದರ ಪಾಡು ಬೇರೆ ಇದೆ, ಅದು ಬಿಡಿ, ಗೊತ್ತಿದೆ. ಆದ್ರೆ ಕಲಾವಿದರ ಬಗ್ಗೆ ಜನಪ್ರತಿನಿಧಿಗಳಿಗೆ ಅವರ ಬಗ್ಗೆ ಸ್ವಲ್ಪ ಒಂದು ಇದಿರ್ಬೇಕಿತ್ತು, ಏನೋ ಇರ್ಬೇಕಿತ್ತು, ಬದುಕಬೇಕು ಹೇಳುವಂತದ್ದು. ನಮ್ಮ ಬಗ್ಗೆ ಯಾರು ಮಾತನಾಡಿಲ್ಲ, ಅದು ಬೇಜಾರಾಯ್ತು. ಮತ್ತೆ ನಾವೊಂದು ಆಶಾಭಾವನೆಯಲ್ಲಿ ಇದ್ದೇವೆ. ಯಕ್ಷಗಾನ ಮತ್ತು ಧಾರ್ಮಿಕ ಕಾರ್ಯಕ್ರಮ ಆದ್ರೆ ನಮ್ಗೂ ಅವಕಾಶ ಸಿಗ್ಬೋದು ಹೇಳುವಂತ ಆಶಾಭಾವನೆಯಲ್ಲಿ ಇದ್ದೇವೆ. ಸಿಗದಿದ್ರೆ ಮತ್ತೆ ಏನು ಮಾಡೋದು ಅಂತೇಳಿ ನಾವು ನಿರ್ಧಾರ ತಗೊಳ್ತೇವೆ ಅಷ್ಟೇ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಈಗ ಅವರ ಏನು ಶಿವದೂತ ಗುಳಿಗೆ ನಾಟಕ ಮೊನ್ನೆ ಇದೇ ಶೋಧ ನಮ್ಮ ಟಿವಿ ಸ್ಟುಡಿಯೋದಲ್ಲಿ ಮಾತಾಡಿದ್ರು. ಅವರು ಇಡೀ ತಿಂಗಳು ಬುಕ್ಕಿಂಗ್ ಆಗಿದೆ. ಹೌದು, ನೋಡಿ ಇವಾಗ ಅವರ ಇದನ್ನು ಹೇಳ್ತಾ ಇದ್ದಾರೆ. ಅದೇ ತರ ಎಷ್ಟೊಂದು ಸೆಕ್ಟರ್ನವರಿಗೆ ಸಡನ್ ಈ ಒಂದು ಡಿಸಿಷನ್ ಅಲ್ಲಿ ಇದಾಗಿರ್ಬೋದು. ಈ ನೈಟ್ ಕರ್ಫ್ಯೂ ಅಂತ ಹೇಳಿ ಅವರು ಉಲ್ಲೇಖಿಸಿದ್ದು ನಮ್ಮ ಜೊತೆಗೇನೆ ಆರ್ಗನೈಸರ್ ಗಳಿದಾರಲ್ಲ, ಸಂಘಟಕರು ನಮ್ಮ ನಾಟಕವನ್ನು ಬುಕ್ ಮಾಡಿ ಕಾದು ಕುತ್ಕೊಳ್ಳುವವರು ಅಲ್ಲ, ಅವರು ಅಷ್ಟು ಖರ್ಚು ಮಾಡಿರ್ತಾರೆ, ಅಷ್ಟೊಂದು ಇದಾಗಿರ್ತದೆ. ಅಲ್ಲ, ಇನ್ನೊಂದು ವಿಚಾರ ಹೇಳಿದೆ ಏನಂತ ಹೇಳಿದ್ರೆ, ಹೋದ ವರ್ಷ ಕ್ಯಾನ್ಸಲ್ ಆದ ಕಾರ್ಯಕ್ರಮಗಳು ಇವಾಗ ನಡೀತಾ ಇರೋದು.
ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಸಭೆ ಸಮಾರಂಭಗಳಾಗಲಿ. ಇವಾಗ ಲಾಸ್ಟ್ ಇಯರ್ ಕೋವಿಡ್ ಲಾಕ್ಡೌನಿಂದ ಯಾವುದೆಲ್ಲ ಕ್ಯಾನ್ಸಲ್ ಆಗಿದೆ ಅದೆಲ್ಲ ಈ ವರ್ಷ ನಡೀತಾ ಇದೆ. ಸೊ ವಿಜಯಣ್ಣವರು ಹೇಳಿದ್ದು ಕರೆಕ್ಟ್ ಆಗಿದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಬೇಕಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಈಗ ನಮ್ಮ ತುಳು ನಾಟಕ ಆಗಲಿ, ಇದೊಂದು ನಮ್ಮ ದಕ್ಷಿಣ ಕನ್ನಡಕ್ಕೊಂದು ಹೆಸರು ಅನ್ನು ತಂದುಕೊಟ್ಟ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವಾಗ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಇವರ ತಂಡ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಟ್ಟಂತ ತಂಡ. ಜೊತೆಗೆ ಅವರ ಜೊತೆಗೆ ಒಂದಷ್ಟು ಕಲಾವಿದರಿದ್ದಾರೆ, ಅವರನ್ನು ನಂಬಿಕೊಂಡು ಈಗ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ನಿಮ್ಮನ್ನು ನಂಬಿಕೊಂಡು ಬೇರೆ ಬೇರೆ ಸೆಕ್ಟರ್ ನಿಮಗೆ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡುವವನು, ನಿಮ್ಮ ಜೊತೆಗೆ ನೇರವಾಗಿ ಕೆಲಸ ಮಾಡುವವನು, ನಿಮ್ಮ ಜೊತೆಗೆ ಇರುವಂತಹ ಮಾರ್ಕೆಟಿಂಗ್ ಟೀಮ್ ಇವೆಲ್ಲ ನಿಮ್ಮನ್ನು, ನಿಮ್ಮ ಸೆಕ್ಟರ್ ಅನ್ನು, ನಿಮ್ಮ ರಿಯಲ್ ಎಸ್ಟೇಟ್ ಏನು ನಿಮ್ಮ ಕಂಪನಿಯನ್ನು ನೇರವಾಗಿ ನಂಬಿಕೊಂಡಿರುತ್ತೆ. ಸೊ ಅದೇ ತರ ಅವರದು ಏನು ಒಂದಷ್ಟು ಕಲಾವಿದರು, ಮ್ಯೂಸಿಕ್ನವರು, ಮತ್ತೆ ಸ್ಟೇಜ್ ಸೆಟ್ಟಿಂಗ್ ಮಾಡುವವರು, ಮತ್ತೆ ಲೈಟಿಂಗ್, ಸೊ ಅಷ್ಟು ಜನ ಅವರ ಶಿವದೂತ ಗುಳಿಗೆಯಲ್ಲಿ ಅವರು ಹೇಳ್ತಾರೆ ಸುಮಾರು 80 ಜನ ನಮ್ಮನ್ನು ನೇರವಾಗಿ ಏನು ನಂಬಿಕೊಂಡು ಇದ್ದಾರೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಶೋ ಸಡನ್ ಕೈ ಕೊಟ್ಟರೆ, ಈಗ ಸರ್ ಇವತ್ತಿನಿಂದ ನೈಟ್ ಕರ್ಫ್ಯೂ, ಓಕೆ, ನಿನ್ನೆ ನಾವು ನೋಡಿದೆವು ನಮ್ಮ ಜಿಲ್ಲೆಯಲ್ಲೇ ಎಷ್ಟು ಜನ ಮಂತ್ರಿ ಮಹೋದಯರು ಬಂದು ಹೋದ್ರು ಅಂತ. ಏನಕ್ಕೆ ಬಂದ್ರು? ಧರ್ಮ ನೇಮಕ್ಕೆ ಬಂದರು. ಅಲ್ಲಿ ಎಷ್ಟು ಜನ ಸೇರಿದ್ರು, ಅಲ್ಲಿ ಎಷ್ಟು ಜನ ಊಟ ಮಾಡಿದ್ರು. ಈಗ ನೀವು ಮಾಡುವ ನೇಮ, ಉತ್ಸವ, ಜಾತ್ರೆ ಯಾವುದಕ್ಕೂ ವಿರೋಧ ಅಲ್ಲ, ಇಲ್ಲ, ಅದು ಪ್ರಶ್ನೆನೇ ಅಲ್ಲ. ಅದು ವಿಜಯಣ್ಣ ಕೂಡ ಹೇಳಿದ್ರು, ನೀವು ಕೂಡ ಹೇಳಿದ್ರಿ, ನಮ್ಮ ನಂಬಿಕೆಯ, ನಮ್ಮ ಸಂಸ್ಕೃತಿಯ ಭಾಗ ಅವೆಲ್ಲವು. ನಿನ್ನೆ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ, ದೊಡ್ಡವರು ಮಾಡೋದಾದ್ರೆ ಮಾಡಬಹುದು, ಸಣ್ಣವರಿಗೆ ಆಗುವಾಗ ಈಗ ಅಲ್ಲಿ ಅವಾಗ ಒಬ್ರು ಮಾತನಾಡುವಾಗ ಹೇಳಿದ್ರಲ್ಲ, ಏನು ಸೋಪನಿ ಪೂರ ಲಾಸ್ಟ್ಗೆ ಪಾಪದಾಯನೆ ಅಂತ. ಸೊ ಈಗ ನೀವು ನಿನ್ನೆ ತನಕ ಸಾವಿರಾರು ಜನರನ್ನು ಸೇರಿಸಬಹುದಿತ್ತಂತೆ, ಓವರ್ ದ ನೈಟ್ ಏನು ಬದಲಾವಣೆ? ನೀವು ಬೆಳಗಾವಿ, ಮಸ್ಕಿ, ಬಸವ ಕಲ್ಯಾಣ ಎಲೆಕ್ಷನ್ ಕ್ಯಾಂಪೇನ್ ಮಾಡಬಹುದಂತೆ. ಸೊ ನೀವು 8 ಜಿಲ್ಲೆಗಳನ್ನು ನೋಟ್ ಮಾಡಿ, ಇಲ್ಲಿ ಬೇಡ, ಅದು ಕೂಡ ಏನು ಇಷ್ಟು ದಿವಸ ಕಾದು ಇಷ್ಟು ಸಾವಿರ ಜನ ರೊಟೇಟ್ ಆದ್ರಲ್ವಾ ಸರ್? ಆಗ್ಲಿಲ್ವಾ? ಸತ್ಯ. ಅದಕ್ಕೊಂದು ಚೆನ್ನಾಗಿರುವ ಮಾತು ನಮ್ಮ ಮೋಹನ್ ಆಳ್ವ ಸರ್ ಹೇಳಿದ್ರು ಮೊನ್ನೆ. ಹೌದು, ಮೋಹನ್ ಆಳ್ವ ಅವರು ಮಾತನಾಡ್ತಾ ಹೇಳಿದ್ರು, ನೀವು ರಾಜಕೀಯವನ್ನು ಬಂದ್ ಮಾಡಿ ಅಂತ ಅಲ್ವಾ? ಇವಾಗ ಅವರು ಸಭೆಯಲ್ಲಿ ಮಾತನಾಡ್ತಾ ಹೇಳಿದ್ರು, ನೀವು ರಾಜಕೀಯವನ್ನು ಒಂದು ವರ್ಷಕ್ಕೆ ಬೇಕಿದ್ರೆ ಬಂದ್ ಮಾಡಿ, ಶಾಲೆಗಳನ್ನು ಓಪನ್ ಮಾಡಿ. ಶಾಲೆ ಲಾಸ್ಟ್ ಇಯರ್ 1 ವರ್ಷ ಫುಲ್ ಕ್ಲೋಸ್ ಡೌನ್ ಆಯ್ತು ಅವರಿಗೆ. ಅಂದ್ರೆ ಅವ್ರದ್ದು ಕೂಡ ವೇದನೆ ಅದು. ಈ ವರ್ಷ ಪುನಃ ಇವಾಗ ಆದ್ರೆ ನೆಕ್ಸ್ಟ್ ಜೂನ್ ತನಕ ಅಡ್ಮಿಷನ್ ಸಿಗಲ್ಲ. ಕೋವಿಡ್ ಅಂತ ಹೇಳಿ ಲಾಕ್ಡೌನ್ ಆಗ್ತದೆ, ಮತ್ತೆ ಅವ್ರದ್ದು ಇನ್ನೊಂದು ವರ್ಷ ವೇಸ್ಟ್ ಆಗ್ತದೆ. ಅವರದ್ದು ವೇಸ್ಟ್, ಅವರನ್ನು ನಂಬಿರುವಂತಹ ಶಿಕ್ಷಕರು, ಸಿಬ್ಬಂದಿಗಳು, ಅವರ ಬದುಕು. ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಆಗಲಿ ಸರ್ಕಾರಿ ನೌಕರರಿಗೆ ವೇತನ ಸಿಗುತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಎಷ್ಟೊಂದು ಜನರಿಗೆ ಒಂದು ಉದ್ಯಮ ನೀಡುವಂತ ಒಂದು ಸಂಸ್ಥೆ, ದೊಡ್ಡ ಸೆಕ್ಟರ್ ಸರ್, ದೊಡ್ಡ ಸಂಘಟಿತವಾದ ನಮ್ಮ ಈ ವಲಯ ಉಂಟಲ್ಲ, ಇದೇ ದೊಡ್ಡ ಸೆಕ್ಟರ್. ಉದ್ದಿಮೆ, ನೀವು ಹೇಳಿದಾಗೆ ಏನು ಸಣ್ಣ ಕೈಗಾರಿಕೆಗಳು, ಸಣ್ಣ ಉದ್ದಿಮೆಗಳೇ ಜಾಸ್ತಿ ಸಂಖ್ಯೆಯಲ್ಲಿ ಏನು ಉದ್ಯೋಗದಾತರು. ನೀವು ಅದೇ ರೀತಿ ಇವಾಗ ಲಾಕ್ಡೌನ್ ಅಲ್ಲಿ ಸಫರ್ ಆಗುವವರು ಅವರೇ. ಇವಾಗ ಇನ್ನೊಂದೇನಂದ್ರೆ 10 ದಿನಕ್ಕೆ ಈ ಒಂದು ವಿಸ್ತರಣೆ, 10ನೇ ತಾರೀಕಿಂದ 20ನೇ ತಾರೀಕುವರೆಗೆ ಮಾತ್ರ ಈ ನೈಟ್ ಕರ್ಫ್ಯೂ. ಯಾಕೆ 10ನೇ ತಾರೀಕಿಂದ 20ನೇ ತಾರೀಕಿಗೆ ಮಾತ್ರ ಯಾಕೆ ಅಂತ? ಸೊ ಯಾಕೆ ನೀವು ನಿನ್ನೆ ಮಾಡ್ಲಿಲ್ಲ, ಯಾಕೆ ನೀವು ಮೊನ್ನೆ ಮಾಡ್ಲಿಲ್ಲ? ಈ ಜನ ಕೇಳುದಿಲ್ಲ. ಎಸ್, ಜನ ಇದೇ ಪ್ರಶ್ನೆ ಕೇಳುದು ಸರ್, ಜನರು ಅದೇ ಕೇಳ್ತಾ ಇದ್ದಾರಲ್ಲ. ಇವಾಗ ನೀವು ನೋಡಿದ್ರಿ ಸಾರ್ವಜನಿಕರ ಆಕ್ರೋಶ. ಇವಾಗ ಈ ಸಣ್ಣ ಕೈಗಾಡಿಯಲ್ಲಿ ತಿಂಡಿಯನ್ನು ಮಾರುವಂತವರಿಗೆ ಇವಾಗ ರಾತ್ರಿ ನೈಟ್ ಕರ್ಫ್ಯೂ ಇಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಒಬ್ರು ಆಮ್ಲೆಟ್ ಗಾಡಿ ಅವ್ರು ಹೇಳಿದಾಗೆ ರಾತ್ರಿ ನಮ್ಗೆ ಬಿಸ್ನೆಸ್ ಇರ್ತದೆ. ಇವಾಗ 10 ಗಂಟೆ ನಂತರ ಲಾಕ್ಡೌನ್ ಮಾಡಿದ್ರೆ ಏನ್ ಪ್ರಯೋಜನ? ಯಾರು ಬರ್ತಾರೆ? ಈಗ 10 ಗಂಟೆ ಅಂತ ಹೇಳಿದ್ರೆ ಏನ್ ಸರ್, ಜನ 10 ಗಂಟೆಗೆ ಕ್ಲೋಸ್ ಡೌನ್ ಮಾಡೋದಾ? 5-6 ಗಂಟೆಗೆ ಕ್ಲೋಸ್ ಡೌನ್ ಆಯ್ತು. 10 ಗಂಟೆ ಇದು ಬಸ್ ಮಾಲೀಕರು ನಿನ್ನೆ ಕೂಡ ಹೇಳ್ತಾ ಇದ್ರು, ನೀವು 10 ಗಂಟೆಗೆ ಏನು ನೈಟ್ ಕರ್ಫ್ಯೂ ಅಂತ ಹೇಳ್ತೀರಿ, ಬಸ್ಗಳು 7 ಗಂಟೆ ನಂತರ ಜನನೇ ಇರೋಲ್ಲ. ನಿಮಗೆ ಉದ್ಯೋಗದಾತರು, ನಿಮ್ಮಲ್ಲಿರುವ ನೌಕರ ಏನು ಹೇಳ್ತಾರೆ, ಬಸ್ ಇರೋದಿಲ್ಲ, ನಾವು ಬೇಗ ಹೋಗ್ತೇವೆ. ನೀವು ಅನಿವಾರ್ಯವಾಗಿ ಕಳಿಸ್ಕೊಡ್ಬೇಕಾಗತ್ತೆ. ಇವತ್ತೇ ಹೋದ್ರು ನನ್ನ ಆಫೀಸಿಂದ 3 ಮಂದಿ ಬೇಗ ಹೋದ್ರು ಅಲ್ಲ. ಇವಾಗ ಲಾಸ್ಟ್ ಇವಾಗ ಬೇಗ ಹೋದ್ರು ಸರ್,
6 ಗಂಟೆ ನಂತರ ಯಾರಾದ್ರೂ ಹೋಟೆಲ್ ಹತ್ರ ಹೋಗ್ತಾರಾ? ಇಲ್ಲ. ನಮ್ಗೆ ಹೋಟೆಲ್ ಹತ್ರ ಹೋದ್ರೆ ಬಸ್ ಇರುತ್ತಾ ಅಥವಾ ನಮ್ಮ ಗಾಡಿಯನ್ನು ಹೋಗ್ಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತ. ಈಗ ಹಾಗಾಗಿ ಈವ್ನಿಂಗ್ ನಂತರವೇ ಎಲ್ಲ ವ್ಯವಹಾರಗಳು ಅರ್ಧಕ್ಕೆ ಅರ್ಧ ಸ್ಥಗಿತ ಆಗಿ ಹೋಗುತ್ತೆ. ಜನಸಂಚಾರನೇ ಇರೋದಿಲ್ಲ ಬೀದಿಯಲ್ಲಿ. ಈಗ ಕೆಲವೆಲ್ಲ ರೂಟ್ಗಳಲ್ಲಿ ಇವಾಗ 6 ಗಂಟೆ ನಂತರ ಬಸ್ಸೇ ಇಲ್ಲ. ಹೌದು, ಬಸ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಬಸ್ನವ್ರು ಹೇಳ್ತಾರೆ ಸರ್, ಮೊನ್ನೆ ಕೂಡ ಇಲ್ಲಿ ಬಂದು ಮಾತಾಡಿದ್ರು ಬಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು. ನಾವು ಬಸ್ ಹೇಗೆ ಓಡಿಸುದು, 4 ಪ್ಯಾಸೆಂಜರ್ ಅನ್ನು 5 ಪ್ಯಾಸೆಂಜರ್ ಅನ್ನು 10 ಪ್ಯಾಸೆಂಜರ್ ಅನ್ನು ಇಟ್ಕೊಂಡು ರಾತ್ರಿ. ಈಗ ಬಸ್ ಓಡಿಸ್ಬೇಕಿದ್ರೆ ಕೂಡ ಆ ಮಿನಿಮಮ್ ಅಲ್ಲಿ ಕಾಸ್ಟ್ ಅನ್ನು ಬೇರ್ ಮಾಡ್ಬೇಕಲ್ಲ. ಹೌದು, ಕರೆಕ್ಟ್. ಸೊ ನೀವು ಒನ್ಸ್ ಅಗೈನ್ ಮತ್ತೆ ತಪ್ಪು ನಿರ್ಧಾರಗಳನ್ನೇ ತೆಕ್ಕೊಂಡ್ರೆ ಈ ಜನರ ಅಭಿಪ್ರಾಯವನ್ನು ಕೇಳ್ಬೋದಲ್ವಾ? ಈ ಜನರ ಅಭಿಪ್ರಾಯ, ನಿಮ್ಮ ಅಂತ ಇಂಡಸ್ಟ್ರಿಯಲಿಸ್ಟ್ಗಳ ಅಭಿಪ್ರಾಯವನ್ನು ಕೇಳ್ಬೋದಲ್ವಾ? ನಿಮ್ಮಂತ ಉದ್ಯಮದಾರರ ಅಭಿಪ್ರಾಯವನ್ನು ಕೇಳ್ಬೋದಲ್ವಾ? ಕರೆಕ್ಟ್. ಏನು ಪ್ರಿಕಾಷನರಿ ನೀವು ಮಾಡ್ತೀರಿ ಅಂತ ನಿಮ್ಮ ಹತ್ರ ಕೇಳೋದು. ನಿಮ್ಮ ಹತ್ರ ವ್ಯವಸ್ಥೆಗಳಿಲ್ವಾ? ನೀವು ಕಳೆದ ವರ್ಷ ಮಾಡಲಿಲ್ವಾ? ಸೊ ಎಸ್ ಸರ್, ನೀವು ಅದೇ ನೀವು ಹೇಳಿದಾಗೆ ಇವಾಗ ಎಲ್ಲ ಉದ್ಯಮ ಎಲ್ಲ ಸೆಕ್ಟರ್ಗಳಲ್ಲಿ ಈ ನೈಟ್ ಕರ್ಫ್ಯೂ ಹಾಕೋದ್ರ ಬದಲಿಗೆ ನೀವು ಏನೆಲ್ಲ ಮಾಡಬೇಕಂತ ಕಂಪಲ್ಷನ್ ಒಂದು ಮಾಡಿದರೆ, ಸಪೋಸ್ ಇವಾಗ ಕಾರ್ಖಾನೆಗಳಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಹೇಗೂ ಅವರು ಇವಾಗ ಟೆಂಪರೇಚರ್ ಚೆಕಿಂಗ್ ಮಾಡ್ತಾರೆ. ಅದೇ ರೀತಿ ಏನಾದರೂ ಸಿಂಪ್ಟಮ್ಸ್ ಇದ್ದವರಿಗೆ ಒಳಗೆ ಅವರಿಗೆ ರಜೆ ಕೊಡುವಂಥ ವ್ಯವಸ್ಥೆ ಆಗಲಿ. ಇಲ್ಲದಿದ್ದರೆ ನೀವು ಇದು ಏನು ನಿಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಾಗ್ಲಿ, ಶಿಫ್ಟ್ ಅಲ್ಲಿ ವರ್ಕ್ ಮಾಡೋದಾಗ್ಲಿ, ಅಂತ ಎಲ್ಲ ಒಂದು ಪಾಸಿಟಿವ್ ಆಗಿ ನಾವು ಇಂಥ ಒಂದು ಸ್ಟೆಪ್ಸ್ ಅನ್ನು ತಗೊಳ್ಬೇಕಾಗಿ ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು. ಈ ಲಾಕ್ಡೌನ್ ಹೇರೋದಕ್ಕಿಂತ ಇಂಥ ಪ್ರಿಕಾಷನರಿ ಮೆಜರ್ಗಳನ್ನು ನಾವು ಪ್ರಮೋಟ್ ಮಾಡಬೇಕು ವಿನ ಈ ಲಾಕ್ಡೌನಿಂದ ಈ ನೈಟ್ ಕರ್ಫ್ಯೂ ಅಥವಾ ಲಾಕ್ಡೌನಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು. ಯಾಕಂತ ಹೇಳಿದರೆ ಇಲ್ಲಿ ಇನ್ನು ಮುಂದಕ್ಕೆ ಇವಾಗ ಲಾಕ್ಡೌನ್ ಆಗಲಿ ಅಥವಾ ನೈಟ್ ಕರ್ಫ್ಯೂ ಆಗಲಿ ಇದರಿಂದ ಕೊರೋನಾ ಹೋಗುತ್ತಾ? ಯಾಕಂದರೆ ಇವಾಗ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಡಾಕ್ಟರ್ ಹತ್ರ ಮಾತಾಡ್ತಾ ಇರುವಾಗ ಅವರು ಹೇಳಿದೊಂದು ವಿಚಾರ ಏನಂತ ಹೇಳಿದ್ರೆ, ಈ ಕೊರೋನಾ ನಮ್ಮ ಜೊತೆ ಇನ್ನು ಯಾವತ್ತು ನಮ್ಮ ಜೀವನ ಕಾಲದಲ್ಲಿ ಇರುವಂತ ಒಂದು ವೈರಸ್. ಈಗ ನೀವು ಹೇಳುವಾಗ ಮಲೇರಿಯಾ ಮತ್ತಿಲ್ವಾ, ಕೊಲೆರಾ ಆಯ್ತು, ಡೆಂಗ್ಯೂ, ಚಿಕನ್ ಗುನ್ಯಾ. ಲಾಸ್ಟ್ ಟೈಮ್ ಒಂದ್ ಹೇಳಿದ್ರು ನಮ್ಮ ಕೋವಿಡ್ ಜೊತೆ ಬದುಕಲಿಕ್ಕೆ ಕಲಿಯಿರಿ ಅಂತ. ಅದು ಕರೆಕ್ಟ್ ಆದ ಒಂದು ಮಾತು. ಕೋವಿಡ್ ಜೊತೆಗೆ ಬದುಕಲಿಕ್ಕೆ ಕಲಿಯಿರಿ ಅಂತ ಪ್ರಧಾನಿಯವರೇ ಹೇಳಿದ್ರು. ಹೌದು. ಈಗ ನೋಡಿ, ಕಳೆದ ಬಾರಿ ಆ ರೀತಿ ಹೇಳಿದ್ರು. ಆವಾಗ ಒಳ್ಳೆ ಅಭಿಪ್ರಾಯನೇ ಅದು. ಅಂದ್ರೆ ಇಟ್ ಮೀನ್ಸ್ ಅದೇನು ನೀವು ಲಾಕ್ಡೌನ್ ಮಾಡಿ ಬಾಗಿಲಾಗ್ತದ ತಕ್ಷಣ ಅದೇನು ಓಡಿ ಹೋಗುದಿಲ್ಲ. ಈಗ ಮಲೇರಿಯಾಕ್ಕೆ ಮದ್ದು ಇದ್ರು ಈಗ ಮಂಗಳೂರಲ್ಲಿ ತಿಂಗಳಿಗೆ 20 ಪ್ರಕರಣಗಳು ದಾಖಲಾಗುತ್ತೆ. ಟ್ರೀಟ್ಮೆಂಟ್ ತಗೊಳ್ತಾರೆ, ಹೋಗ್ತಾರೆ. ಸೊ ಪ್ರಧಾನಿಯವರು ಕೂಡ ಹೇಳಿದ್ದು ಕೋವಿಡ್ ಜೊತೆಗೆ ಬದುಕಿ ಅಂತ. ಸೊ ಇವಾಗ ಮತ್ತೆ ನಮ್ಮ ಸರ್ಕಾರಗಳು ಹೇಳುತ್ತೇವೆ, ಕೇಂದ್ರ ಸರ್ಕಾರವೇ ಹೇಳಿತ್ತು ನಮಗೆ ನೈಟ್ ಕರ್ಫ್ಯೂ ಮಾಡಿ ಅಂತ. ಸೊ ನಾವು ಹೇಳುವುದೊಂದು, ಅದೇ ಕೃತಿಗೆ ಬರುವಾಗ ನಮ್ಮದು ಬೇರೆ ಆಕ್ಷನ್. ನಾವು ಹೇಳುವುದಕ್ಕೂ ಕೃತಿಗೂ ನಾವು ಮಾಡೋದು ತೋರಿಸೋದಕ್ಕೂ ಯಾವ ತಾಳಮೇಳನೂ ಇಲ್ಲ. ಮತ್ತೆ ಅದಕ್ಕೊಂದು ವೈಜ್ಞಾನಿಕವಾದ ಅಥವಾ ಏನು ಒಂದು ಸೈಂಟಿಫಿಕಲ್ ಆದ ಒಂದು ಜಸ್ಟಿಫಿಕೇಶನ್ ಕೂಡ ಇರೋದಿಲ್ಲ. ಇವಾಗ ಈ 10 ದಿನ ನೈಟ್ ಕರ್ಫ್ಯೂ ಹಾಕಿದ್ರಿಂದ ನಮ್ಮದು ರೇಟ್ ಆಫ್ ಕೊರೋನಾ ಇವಾಗ ಕರ್ನಾಟಕದಲ್ಲಿ ದಿನಕ್ಕೆ ಒಂದು 15,000 20,000 ಎಷ್ಟೋ ಯಾವುದೋ ಒಂದು ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಆಗಲಿ ಅದು ಕಡಿವಾಣ ಆಗತ್ತಾ ಅಂತ ಹೇಳಿ ನೀವು ಹೇಳಿದಾಗೆ ಸ್ಟಾರ್ಟಲ್ಲಿ ನೀವು ಹೇಳಿದ್ರೆ ಅಕೌಂಟಬಿಲಿಟಿ ಅಂತ ಒಂದು ಪ್ಲಾನ್ ಆಫ್ ಆಕ್ಷನ್ ತಗೊಂಡಂತ ಅದಕ್ಕೊಂದು ಅಕೌಂಟಬಿಲಿಟಿ ಇರಬೇಕು. ಆ ಅಕೌಂಟಬಿಲಿಟಿ ಈಗ 10 ದಿನದಲ್ಲಿ ನಮ್ಮದು ಈ ಮಲ್ಟಿಪ್ಲಿಕೇಶನ್ ರೇಟ್ ಕೊರೋನಾ ಜಾಸ್ತಿ ಆಗೋ ರೇಟ್ ಕಡಿಮೆ ಆಗತ್ತಾ? ನೀವೇ ಹೇಳ್ಬೇಕು. ಕೊನೆಯದಾಗಿ ಹೇಳಿ, ಇದು ಮೋಹನ್ ರಾಜ್ ಅವರೇ, ಇದು ಮಹೇಶ್ ಕಾಮತ್ ಅವರು ಬಾರಿ ಪ್ರಶ್ನೆ ಇಟ್ಟಿದ್ದಾರೆ, ಜನ್ಮಿನಾದ ಪ್ರಶ್ನೆಯನ್ನು. ಆಫ್ಟರ್ 10 days ಏನು ಲೆಕ್ಕ ಕೊಡ್ತೀರಿ ಅಂತ. ಲೆಕ್ಕ ಕೊಡ್ಲಿ ಮಹೇಶ್ ಕಾಮತ್ ಅವರೇ, ಏನ್ ಹೇಳ್ತೀರಿ? ಕೊನೆಯದಾಗಿ ನಾವೀಗ ಸಂವಾದವನ್ನು ಮುಗಿಸ್ತಾ ಇದ್ದೇವೆ. ಇಲ್ಲ ಹೇಳುದು ಅಭಿಪ್ರಾಯ, ನನ್ನ ಅಭಿಪ್ರಾಯ ವ್ಯಾಲಿಡ್ ಪಾಯಿಂಟ್. ನೀವು ಹೇಳ್ತಾ ಇರೋದು ಅತ್ಯಂತ ಜೆನ್ಯೂನ್ ಪ್ರಶ್ನೆ. ಅದು ಜನ ಕೂಡ ಅದನ್ನೇ ನಾಳೆ ಪ್ರಶ್ನೆ ಕೇಳ್ತಾರೆ. ಸರಿ, ಅದೇ ನಂದು ಅಭಿಪ್ರಾಯ. ನಾನು ಹೇಳಿದಾಗೆ ಈ ಲಾಕ್ಡೌನ್ ಆಗಲಿ ಅಥವಾ ಈ ನೈಟ್ ಕರ್ಫ್ಯೂ ಆಗಲಿ ಈ ಕೊರೋನಾಕ್ಕೆ ಯಾವತ್ತೂ ಪರಿಹಾರ ಅಲ್ಲ.
ಅದೇ ರೀತಿಯಲ್ಲಿ ನಾವು ಚಿಂತೆ ಮಾಡಬೇಕಾದಂಥ ವಿಷಯ ಇದೆ. ಏನಂತ ಹೇಳಿದರೆ ದಿನಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಕೊರೋನಾ ಕೇಸ್ ಬರ್ತಾ ಇದೆ. ರಿಕವರಿ ರೇಟ್ ಆಲ್ರೆಡಿ ಹೈ ಇದೆ. ಆದರೂ ಕೂಡ ಒಂದು ಖಂಡಿತವಾಗಿಯೂ ಮಾಡಲೇಬೇಕು. ನಾವು ನಾಗರಿಕ ಪ್ರಜ್ಞೆ ಅಂತ ಹೇಳೋದು. ನಾಗರಿಕ ಪ್ರಜ್ಞೆ ಎಲ್ಲರೂ ಮೇಂಟೈನ್ ಮಾಡಬೇಕು. ಈಗ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ ಅವರಾಗಿಯೇ ಕ್ವಾರಂಟೈನ್ ಮಾಡ್ಕೊಳ್ಳೋದಾಗಲಿ, ವೈದ್ಯರ ಹತ್ರ ಹೋಗಿ, ಇವಾಗ ವ್ಯಾಕ್ಸಿನ್ ಬಂದಿದೆ, ವ್ಯಾಕ್ಸಿನನ್ನು ತಗೊಳ್ಬೇಕು. ಜನರು ವ್ಯಾಕ್ಸಿನ್ ತಗೊಳ್ಬೇಕಾಗಿದೆ. ಇವಾಗ 45 ವರ್ಷಕ್ಕಿಂತ ಹೆಚ್ಚಿನವರಿಗೆ ವ್ಯಾಕ್ಸಿನ್ ನೀಡ್ತಾ ಇದ್ದಾರೆ. ಬರುವ ತಿಂಗಳಿಂದ 18 ವರ್ಷಕ್ಕಿಂತ ಜಾಸ್ತಿಯವರಿಗೂ ಕೂಡ ವ್ಯಾಕ್ಸಿನ್ ನೀಡುವ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಸೊ ಇಂಥ ಒಂದು ನಮ್ಮಲ್ಲಿ ವ್ಯಾಕ್ಸಿನ್ ಇರುವಾಗ ಮತ್ತೆ ನಮಗೆ ಇವಾಗ ಎಲ್ಲ ಅರಿವಿದೆ, ಕೊರೋನಾ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಗುಣಲಕ್ಷಣಗಳೇನು, ಇಂಥದ್ದೆಲ್ಲ ನಮಗೆ ಅರಿವಿರುವಾಗ ಅದನ್ನು ನಾವು ಒಂದು ಸ್ವಲ್ಪ ಜಾಗ್ರತೆ ನಮ್ಮ ಕಡೆಯಿಂದ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ಲಾಕ್ಡೌನ್ ಹಾಗೂ ಈ ನಮ್ಮ ನೈಟ್ ಕರ್ಫ್ಯೂ ಅಂತೂ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕ ವಿಚಾರ. ಎಸ್ ಥ್ಯಾಂಕ್ ಯು ಸರ್. ಇದು ಮೋಹನ್ ರಾಜ್ ಅವರೇ, ಈಗ ಮಹೇಶ್ ಕಾಮತ್ ಅವರು ಹೇಳಿದಾಗೇ ಅದು 10 ದಿವಸದ ನೈಟ್ ಕರ್ಫ್ಯೂನಿಂದ ಏನಾದರೂ ಅಕೌಂಟಬಿಲಿಟಿ ಸಿಗುತ್ತಾ, ಕಡಿಮೆ ಆಗುತ್ತಾ, ಒಂದು ಕ್ವಶನ್ ಇದು ಮುಂದೆ ಇಟ್ಟಂದು ಕರೆಕ್ಟಾದ ವಿಷಯ. ಅದು ಬಿಟ್ಟು ನನ್ನ ಒಪಿನಿಯನ್ ಅಂತ ಹೇಳಿದರೆ ನೈಟ್ ಕರ್ಫ್ಯೂಯಿಂದ ತುಂಬ ಮಂದಿಗೆ ಅದರಿಂದ ಉಪದ್ರ ಆಗುತ್ತೆ, ನನ್ನ ಒಪಿನಿಯನ್ ಜನರಲ್ ಆಗಿ ಹೇಳಬೇಕಾದ್ರೆ. ಮತ್ತು ಅದರಿಂದ ಬೆನಿಫಿಟ್ ಅಂದರೆ ಸ್ವಲ್ಪ ಏನಾದರೂ ಕೋವಿಡ್ ಸ್ಪ್ರೆಡ್ ಆಗುವಂಥದ್ದು ಕಡಿಮೆ ಆಗ್ಬೋದು ಅಂತ ಸರ್ಕಾರದ ಮೈಂಡಲ್ಲಿ ಇರ್ಬೋದು. ಆದರೂ ಅದರಿಂದ ಜಾಸ್ತಿಯಾಗಿ ಜನರಿಗೆ ತೊಂದರೆ ಆಗುವುದಕ್ಕೋಸ್ಕರ ಅದನ್ನು ಯಾವ ರೀತಿ ಚೆನ್ನಾಗಿ ರೀತಿಯಲ್ಲಿ ಪ್ರೊಟೆಕ್ಷನ್ ಯಾವುದೆಲ್ಲ ಬೇಕು, ಮಾಸ್ಕ್ ಹಾಕೋದಂತೂ ಅಥವಾ ಬೇರೆ ಈಗಾಗಲೇ ಡಾಕ್ಟರ್ನವರು ಹೇಳಿದ ಹಾಗೆ ಅದರ ಬಗ್ಗೆ ನಾವು ಹೆಚ್ಚಾಗಿ ಕಾಳಜಿ ವಹಿಸುವ, ಅದರ ಬಗ್ಗೆ ಏನಾದರೂ ಸ್ಟ್ರಿಕ್ಟ್ ಆರ್ಡರ್ ತೆಗೆಯುವ. ಅದನ್ನು ಬಿಟ್ಟು ನಾವು ನೈಟ್ ಕರ್ಫ್ಯೂ ಅಥವಾ ಲಾಕ್ಡೌನ್ ಅಂತ ಮಾಡಿದರೆ ಅದರಿಂದ ಆಗುವಂತಹ ನೆಗೆಟಿವ್ ಥಿಂಗ್ಸ್ ಅನ್ನು ಕೂಡ ನಾವು ಥಿಂಕ್ ಮಾಡಿದರೆ ಮಾತ್ರ ಇದರಿಂದ ಮುಂದೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ನಾನು ಈ ಒಂದು ಸಂವಾದ ಸಮಾಪನ ಮಾಡುವ ವೇಳೆಗೆ ಕೊನೆಯದಾಗಿ ಮತ್ತೊಮ್ಮೆ ಡಾಕ್ಟರ್ ಕಕ್ಕಿಲಾಯ್ ಅವರು ಹೇಳಿರುವಂಥ ಜಾಗೃತಿ ಏನು ಅನ್ನೋದನ್ನು ನಾವು ತೋರಿಸಬೇಕಾಗುತ್ತೆ. ಯಾಕಂದರೆ ನಮ್ಮದು ಕೂಡ ನಾಗರಿಕ ಪ್ರಜ್ಞೆ. ನಾವೆಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಏನು ಜನ ಏನು ಮಾಡಬೇಕು, ವೈದ್ಯರು ಏನು ಹೇಳ್ತಾರೆ ಅನ್ನೋದನ್ನು 1 ನಿಮಿಷ ತೋರಿಸಿ ನಾನು ಆಮೇಲೆ ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತೇನೆ. ಡಾಕ್ಟರ್ ಕಕ್ಕಿಲಾಯ್ ಅವರು ಇವತ್ತು ಮಾತನಾಡಿರುವಂಥದ್ದು, ಎಷ್ಟು ಜನರ ಜೀವ ಉಳಿಸಲಿಕ್ಕೆ ಆಗ್ತದೆ, ಅಷ್ಟು ಹರಡುವುದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ರಿಗೂ ಇದು ಬರೋದು ಬಂದೇ ಬರ್ತದೆ. ಯಾರಿಗೆ ಇದರಿಂದ ಪ್ರಾಣಹಾನಿ ಆಗೋ ಸಾಧ್ಯತೆ ಇದೆ, ಯಾರು ಸಾಯುವ ಸಾಧ್ಯತೆ ಇದೆ, ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡುವ ಪ್ರಯತ್ನವನ್ನು ನಾವಾಗಲಿ, ಜನರಾಗಲಿ, ಮನೆಯವರಾಗಲಿ, ಸರ್ಕಾರ ಆಗಲಿ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಯಾರಿಗೆ ಇದು ಉಲ್ಬಣ ಆಗೋ ಸಾಧ್ಯತೆ ಇದೆ, ಸಕ್ಕರೆ ಕಾಯಿಲೆ ಇರುವವರು, ಅಧಿಕ ರಕ್ತದೊತ್ತಡ ಇರುವವರು, ವಿಪರೀತ ಬೊಜ್ಜು ಇದ್ದವರು, 60-65 ವರ್ಷಕ್ಕಿಂತ ಮೇಲ್ಪಟ್ಟವರು, ಅವರಲ್ಲಿಯೂ ಕೂಡ ಆರೋಗ್ಯವಂತರಿಗೆ ಇದರಿಂದ ಸಮಸ್ಯೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಈಗ ಮಂಗಳೂರಿನಲ್ಲೇ ನಾವು 90 ವರ್ಷಕ್ಕಿಂತ ಮೇಲ್ಪಟ್ಟ ಕೆಲವರು ಕೊರೋನಾ ಪೀಡಿತರನ್ನು ನಾವು ನೋಡಿದ್ದೇವೆ. ಎಲ್ಲರೂ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಆದ್ದರಿಂದ ಯಾರಿಗೆ ಇದು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ, ಯಾರು ಅದಾಗಲೇ ಅನಾರೋಗ್ಯದಲ್ಲಿದ್ದಾರೆ ಅಂಥವರು ನಾನು ಆಗಲೇ ಹೇಳಿದಾಗೆ ಕೊರೋನಾದಿಂದ ದೂರ ಇರಬೇಕು. ಅದು ತಗಲಾಗ್ತಾ ಹಾಗೆ ಜಾಗ್ರತೆ ಮಾಡಬೇಕು, ಸಭೆ ಸಮಾರಂಭಗಳಿಗೆ ಹೋಗದೇ ಇರೋದು ಇತ್ಯಾದಿ. ಒಂದು ವೇಳೆ ಅಂಥವರಿಗೆ ಜ್ವರ ಬಂದರೆ, ಕೊರೋನಾದ ಲಕ್ಷಣ ಏನು, ತಲೆನೋವು ಬರ್ತದೆ 100ಕ್ಕೆ 100 ಜನರಿಗೆ, ಗಂಟ್ಲು ನೋವು, ಸ್ವಲ್ಪ ನೆಗಡಿ, ಕೆಮ್ಮು ಮತ್ತು ಜ್ವರ ಸ್ವಲ್ಪ ಹೆಚ್ಚಿರುವುದಿಲ್ಲ, 100, 101 ಹೀಗೆ. ಆಮೇಲೆ ಒಂದು ರೋಗ ಉಲ್ಬಣ ಆಗುವ ಲಕ್ಷಣ ಇದ್ದರೆ 8, 9, 10 ದಿನ ಆಗುವಾಗ ನಿಧಾನಕ್ಕೆ ಈ ಲಕ್ಷಣಗಳು ಹೆಚ್ಚುತ್ತಾ ಹೋಗ್ತವೆ, ಬಳಲಿಕೆ ವಿಪರೀತ ಆಗ್ತದೆ ಮತ್ತು ಉಸಿರಾಟದಲ್ಲಿ ಕಷ್ಟ ಆಗುವಂಥದ್ದು ಬಹಳ ತಡವಾಗಿ ಆಗ್ತದೆ. ಅದಕ್ಕಿಂತ ಮೊದಲೇ ಉಸಿರಾಟದ ಕಷ್ಟ ಅನುಭವಕ್ಕೆ ಬರೋ ಮೊದಲೇ ಅವರ ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಆದ್ದರಿಂದ ರೋಗ ಉಲ್ಬಣಗೊಳ್ಳುವ ಲಕ್ಷಣಗಳು ಒಂದು ವಿಪರೀತವಾದ ಬಳಲಿಕೆ, ವಿಪರೀತವಾದ ಕೆಮ್ಮು ಮತ್ತು ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆಗುತ್ತೆ. ಇದನ್ನು ಗುರುತಿಸಲಿಕ್ಕೆ ಹೆಚ್ಚಿನವರು ತಮ್ಮ ಮನೆಗಳಲ್ಲೇ ಅದರಲ್ಲೂ ಮುಖ್ಯವಾಗಿ ಯಾರು ಈ ಥರ ರೋಗ ಉಲ್ಬಣಗೊಳ್ಳುವ ಸಾಧ್ಯತೆಗಳಿರುವವರ ಮನೆಗಳಿದೆ, ಅವರು ಒಂದು ಪಲ್ಸ್ ಆಕ್ಸಿಮೀಟರ್ನ ಖರೀದಿಸಿಟ್ಟುಕೊಳ್ಳಿ. ಆಮ್ಲಜನಕವನ್ನು ರಕ್ತದಲ್ಲಿ ಎಷ್ಟಿದೆ ಅಂತ ಒಂದು 15 ದಿನಗಳ ಕಾಲ ರೋಗ ಲಕ್ಷಣ ಆರಂಭ ಆದ ಮೇಲೆ ನೋಡ್ತಾ ಇರಿ. ಅದು 95ಕ್ಕಿಂತ ಕಡಿಮೆ ಆದರೆ ತಕ್ಷಣ ನಿಮ್ಮ ವೈದ್ಯರಿಗೆ ಕರೆ ಮಾಡಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ. ಅವರಿಗೂ ಕೂಡ ಆರಂಭಿಕ ಹಂತದಲ್ಲಿ ಯಾವುದೇ ಔಷಧಗಳ ಅಗತ್ಯ ಇಲ್ಲ. ಇದು ಕೂಡ ಬಹಳ ಸ್ಪಷ್ಟ ಆಗಿದೆ, ಕೊರೋನಾಕ್ಕೆ ಯಾವುದೇ ಔಷಧ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅಂಥವರು ಆಮ್ಲಜನಕವನ್ನು ಪಡಿಬೇಕಾಗ್ತದೆ. ಆಮ್ಲಜನಕವನ್ನು ಕೊಡ್ತಾ ಇದ್ದಾಗಲೂ ರೋಗ ಉಲ್ಬಣಿಸ್ತಾ ಹೋದರೆ ಅಂಥವರನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಉಸಿರಾಟಕ್ಕೆ ನೆರವು ನೀಡುವಂಥ ಉಪಕರಣಗಳ ಬಳಕೆ, ಅಥವಾ ಇನ್ನೂ ಬಿಗಡಾಯಿಸಿದರೆ ತೀವ್ರ ಇದು ಆದರೆ ಕೃತಕ ಉಸಿರಾಟದಂಥ ನೆರವಿನ ಅಗತ್ಯ ಬರ್ಬೋದು. ಒಟ್ಟಾರೆಯಾಗಿ ಕೃತಕ ಉಸಿರಾಟದ ಅಗತ್ಯ ಬರುವಂಥವರು ಸಮಸ್ಯೆ ಆದವರಲ್ಲಿ 20% ಅಷ್ಟೆ. ಅದರಿಂದ ಸಾವಿನ ಪ್ರಮಾಣ ನಾನು ಆಗಲೇ ಹೇಳಿದಾಗೆ 10,000ಕ್ಕೆ 7.
ಎಚ್ಚರಿಕೆಯಿಂದ ನಾವು ಅವರನ್ನು ಕೂಡ ಈ ರೀತಿ ಬೇಗನೆ ಆಸ್ಪತ್ರೆಗೆ ದಾಖಲಿಸಿ ಬೇಗನೆ ಆಮ್ಲಜನಕ ಕೊಟ್ಟು ಅವ್ರನ್ನ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಈ ಸಾವಿನ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟು ಜನರ ಜೀವ ಉಳಿಸಲಿಕ್ಕೆ ಆಗ್ತದೆ ಅಷ್ಟು ಹರಡುವುದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ರಿಗೂ ಇದು ಬರೋದು ಬಂದೇ ಬರ್ತದೆ. ಯಾರಿಗೆ ಇದರಿಂದ ಪ್ರಾಣಹಾನಿ ಆಗೋ ಸಾಧ್ಯತೆ ಇದೆ, ಯಾರು ಸಾಯುವ ಸಾಧ್ಯತೆ ಇದೆ, ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡುವ ಪ್ರಯತ್ನವನ್ನು ನಾವಾಗಲಿ ಜನರಾಗಲಿ ಮನೆಯವರಾಗಲಿ ಎಸ್ 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 ಇದು ಡಾಕ್ಟರ್ ಶ್ರೀನಿವಾಸ ಕಕ್ಕೆಲ ಅವರು ಮಾತನಾಡಿರುವಂಥದ್ದು. ನಾವು ಪ್ರತಿ ಮನೆಯವರು ಪ್ರತಿ ಜನರು ಮಾಡಬೇಕಾದ ಕರ್ತವ್ಯಗಳು ಏನು, ನಮ್ಮ ಪ್ರಜ್ಞೆ, ನಾವು ತುಂಬ ವಿವೇಚನೆಯಿಂದ ವರ್ತಿಸಬೇಕಾಗಿದೆ ಅನ್ನೋ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ವೀಕ್ಷಕರ ಹತ್ರ ಹೇಳುವಂಥದ್ದು, ಡಾಕ್ಟರ್ ಕಕ್ಕೆಲ ಅವರು ಇಡೀ ಕೊರೋನಾದ 2ನೇ ಅಲೆಯ ಕೊರೋನಾದ ಬಗ್ಗೆ ತುಂಬ ಸೈಂಟಿಫಿಕಲ್ ಆಗಿ ವೈದ್ಯಕೀಯ ಸಂಶೋಧನೆ ಹಿನ್ನೆಲೆಯಲ್ಲಿ ಮಾತನಾಡಿದಂಥ ಸಂಪೂರ್ಣ ಅರ್ಧ ತಾಸಿನ ವಿಡಿಯೋ ನಮ್ಮ V4 ವಾಹಿನಿಯ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇರುತ್ತೆ, ಅಥವಾ V4 ಏನು ಸ್ಟ್ರೀಮಲ್ಲಿ ಕೂಡ ನಿಮಗೆ ನೋಡಲಿಕ್ಕೆ ಲಭ್ಯ ಇರುತ್ತೆ, ನೋಡ್ಬೋದು, ಕೇಳ್ಬೋದು. ಸೊ ಅದರ ಆಧಾರದ ಮೇಲೆ ಮಾತಾಡಿ. ಅದು ಬಿಟ್ಟು ಆದಿ ಬೀದಿಯಲ್ಲಿ ಸುಮ್ಮನೆ ಗಾಸಿಪ್ ವದಂತಿಗಳನ್ನು ಮಾತಾಡಿ ಕೊನೆಗೆ ಈ ರೀತಿಯ ಏನು ನೈಟ್ ಕರ್ಫ್ಯೂನಂಥ ಪರಿಸ್ಥಿತಿಗೆ ಬಂದು ನಾವು ಬೀಳುವಂತಾಗತ್ತೆ. ಸೊ ಹಾಗಾಗಿ ನಮ್ಮನ್ನು ಆಳ್ವಿಕೆ ಮಾಡುವವರು ಕೂಡ ಇಂಥ ಉದ್ದಿಮೆದಾರರ ಮಾಹಿತಿಗಳನ್ನು, ಅಭಿಪ್ರಾಯಗಳನ್ನು ಕೇಳಿಕೊಳ್ಬೇಕಾಗಿತ್ತು ಕನಿಷ್ಠ. ಯಾಕಂತ ಅವರ ಕಷ್ಟ, ಅವರ ನಷ್ಟವನ್ನು ಅವರಿಲ್ಲಿ ಹೇಳಿಕೊಂಡ್ರು, ಸಾರ್ವಜನಿಕರು ಅವರ ಕಷ್ಟ ನಷ್ಟವನ್ನು ಹೇಳಿಕೊಡ್ತಾ ಇದ್ದಾರೆ. ನಾವು ಸುಮ್ಮನೆ ವದಂತಿಗಳನ್ನು, ವಾಟ್ಸಪ್ನಲ್ಲಿ ಬಂದ ವಿಚಾರಗಳನ್ನೇ ಮಾತಾಡಿ ಕೊನೆಗೆ ತೀರಾ ವೈಜ್ಞಾನಿಕವಾದಂಥ ನಿಲುವು ನಿರ್ಧಾರಗಳಿಗೆ ಬರುವಂತೆ ಆಗಬಾರ್ದು. ಯಾಕಂತ ಹೇಳಿದ್ರೆ ನೀವು ಕೂಡ ಆಗ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಇವತ್ತಿದ್ದಾವೆ, ವೈಜ್ಞಾನಿಕವಾಗಿ ತಿಳ್ಕೊಳ್ಳುವ, ಮಾಹಿತಿ ಪಡೆಯುವ ಎಲ್ಲ ವ್ಯವಸ್ಥೆಗಳು. ಈ ಸಂವಾದವನ್ನು ನಾವಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಿದಂಥ ಉದ್ಯಮಿಗಳಾಗಿರುವಂಥ ಬ್ರೈಟ್ HR ಸೊಲ್ಯೂಷನ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮೋಹನ್ ರಾಜ್ ಸರ್, ಪ್ರೀತಿಯ ಧನ್ಯವಾದಗಳು ನಿಮಗೆ. ಅದೇ ರೀತಿ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಮಹೇಶ್ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಕನ್ಸ್ಟ್ರಕ್ಷನ್ ಕಂಪನಿ, ಈ ಕಂಪನಿಯ ಏನು ಮಾಲೀಕರಾಗಿರುವಂಥ ಮಹೇಶ್ ಕಾಮತ್ ಅವರಿಗೆ ಕೂಡ ಪ್ರೀತಿಯ ನಮಸ್ಕಾರಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಈ ಒಂದು ಸಂವಾದ ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ಕೊನೆಯದಾಗಿ ಮತ್ತೊಮ್ಮೆ ನಾವು ಹೇಳುವಂಥದ್ದು, ಪೊಲೀಸರಿಗೆ ಕೂಡ ಮನವಿ, ಜಿಲ್ಲಾಡಳಿತಕ್ಕೆ ಕೂಡ, ಸುಮ್ಮನೆ ಆದಿ ಬೀದಿಯಲ್ಲಿ ರಾತ್ರಿ ಹೋಗುವವರಿಗೆ ನಿಮ್ಮ ಲಾಠಿ ತೋರಿಸಿ ಬೆದರಿಸಬೇಡಿ. ಕಳೆದ ಬಾರಿ ನಿಮ್ಮ ಲಾಠಿ ಪೆಟ್ಟು ಸಾಕಷ್ಟು ಜನ ತಿಂದಿದ್ದಾರೆ. ಪ್ಲೀಸ್ ಕನ್ವಿನ್ಸ್ ದೆಮ್, ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ, ಜನ ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.